ವಸ್ತುಗಳ ಬೆಲೆ ಏರಿಕೆಯನ್ನು ತಡೆಗಟ್ಟಿರಿ. ಎಲ್ಲ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯನ್ನು ತಡೆಗಟ್ಟಿರಿ. ರೈತ ಕಾರ್ಮಿಕರ ಹೋರಾಟಕ್ಕೆ ಮೋದಿ ಸರ್ಕಾರದ ಜನವಿರೋಧಿ ನೀತಿಗೆ ವಸ್ತುಗಳ ಬೆಲೆ ಏರಿಕೆಯನ್ನು ತಡೆಗಟ್ಟಿರಿ. ಎಲ್ಲ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯನ್ನು ತಡೆಗಟ್ಟಿರಿ. ರೈತ ಕಾರ್ಮಿಕರ ಹೋರಾಟಕ್ಕೆ ಪೆಟ್ರೋಲ್ ಡೀಸೆಲ್ ಅಡಿಗೆ ಅನಿಲ ಬೆಲೆ ಏರಿಕೆ ಮಾಡಿದ ಮೋದಿ ಸರ್ಕಾರಕ್ಕೆ, ಆರ್ಎಸ್ಎಸ್ ಎಜೆಂಡಾವನ್ನು ಜಾರಿ ಮಾಡುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ, ಆರ್ಎಸ್ಎಸ್ ಎಜೆಂಡಾವನ್ನು ಜಾರಿ ಮಾಡುವ ಕೇಂದ್ರ ಸರ್ಕಾರಕ್ಕೆ, ರೈತ ಕಾರ್ಮಿಕ ಕಾನೂನನ್ನು ತಿದ್ದುಪಡಿ ಮಾಡಿದ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಇನ್ಕಿಲಾಬ್ ಜಿಂದಾಬಾದ್, ಸಿಪಿಐಎಂ ಜಿಂದಾಬಾದ್, ಸಿಪಿಐಎಂ ಜಿಂದಾಬಾದ್. ದೇಶವ್ಯಾಪಿ ನಡುವೆ ಬೆಲೆ ಏರಿಕೆ ಹೋರಾಟಕ್ಕೆ, ದೇಶವ್ಯಾಪಿ ನಡುವೆ ಕೇಂದ್ರ ಸರ್ಕಾರದ ನೀತಿಗೆ, ಕೇಂದ್ರ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗೆ, ಪೆಟ್ರೋಲ್ ಡೀಸೆಲ್ ಅಡಿಗೆ ಅನಿಲ ಬೆಲೆ ಏರಿಕೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಅಡಿಗೆ ಅನಿಲ ಬೆಲೆ ಏರಿಕೆ ಮಾಡಿದ ಮೋದಿ ಸರ್ಕಾರಕ್ಕೆ, ಆರ್ಎಸ್ಎಸ್ ಎಜೆಂಡಾವನ್ನು ಜಾರಿ ಮಾಡುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಇನ್ಕಿಲಾಬ್ ಜಿಂದಾಬಾದ್, ಸಿಪಿಐಎಂ ಜಿಂದಾಬಾದ್. ಜನಸಾಮಾನ್ಯರ ಸವಾರಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ, ಜನಸಾಮಾನ್ಯರ ಮೇಲೆ ಸವಾರಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ, ಸಂವಿಧಾನವನ್ನು ನಾಶ ಮಾಡುವ ಕೇಂದ್ರ ಸರ್ಕಾರಕ್ಕೆ, ರೈತ ಕಾರ್ಮಿಕರ ಹೋರಾಟವನ್ನು ಗಣನೆಗೆ ತೆಗೆದುಕೊಳ್ಳದ ಕೇಂದ್ರ ಸರ್ಕಾರಕ್ಕೆ, ಇನ್ನು ಕೇಂದ್ರ ಪಕ್ಕ ರಾಜ್ಯ ಸರ್ಕಾರ ಈ ಒಂದು ಬೆಲೆ ಏರಿಕೆಯನ್ನು ಅಂಚನೆ ಪೆಟ್ರೋಲ್ ಡೀಸೆಲ್ ಅಂಚನೆ ಗ್ಯಾಸ್ ಇಂಚಿನ ಮಾತ ವಸ್ತುಲೆಗೆ ದುಬಾರಿ ಇನ್ನು ಜನಕ್ಕುಲೆಗೆ ಐನು ಖರೀದಿ ಮಾಡ್ಕೊಂತಿನ ಅಂಚಿನ ಒಂದು ವ್ಯವಸ್ಥೆಯನ್ನು ಇನ್ನು ಈ ರೆಡ್ ಸರ್ಕಾರ ಅಲ್ಲ ಇನ್ನು ಜಾರಿ ಮಾಡ್ಕೊಂಡುಂಡು ಅಂಚದು ಈ ಕೇಂದ್ರ ಸರ್ಕಾರದ ನೀತಿನ ವಿರೋಧ ಮಾಡ್ಕೊಂಡು ಇನ್ನು ಇಡೀ ದೇಶವ್ಯಾಪಿ ಇಂಚಿನ ಹೋರಾಟಗಳು ಪೂರ ನಡ್ಕೊಂಡುಂಡು. ಈ ಹೋರಾಟಗಳು ಇನ್ನು ಜನಕ್ಕುಲೆಗೆ ಇನ್ನು ಜನಸಾಮಾನ್ಯರಿಗೆ ಒಂದು ಮೇಟೆ ಕೆಲಸ ಇಜ್ಜಿ ಒಂದು ಮೇಟೆ ಬೇಳೆ ದತ್ತೊಂದುಲ್ಲೇರು ಒಂದು ಮೇಟೆ ಕೈಗಾರಿಕೆ ಪೂರ ಸ್ಥಗಿತವಂತೊಂದುಲ್ಲೇರು ಇಂಚಿನ ಒಂದು ಸಂದರ್ಭಗಳು ಈ ಒಂದು ತರಕಾರಿಜ್ಜಂದಿನ ಬೆಲೆ ಏರಿಕೆನು ಇನ್ನು ಈ ಸರ್ಕಾರ ದಿನ ದಿನ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುಂಡು ಅಂಚನೆ ಡೀಸೆಲ್ ಬೆಲೆ ಜಾಸ್ತಿ ಆಗುಂಡು ಅಂಚನೆ ಇನ್ನು ಕೋಡೆ ಎತ್ತಿನ ಗ್ಯಾಸದ ಕೋಡೆ 750 ಇನ್ನು 80 ರೂಪಾಯಿ ಇಂಚಿನ ಒಂದು ವ್ಯವಸ್ಥೆಯನ್ನು ಈ ಸರ್ಕಾರದ ನೀತಿ ಇನ್ನು ಜಾರಿ ಮಾಡ್ಕೊಂಡು ಈ ಜಾರಿನ ವಿರೋಧ ಮಾಡ್ತದೆ ಎಂಕ್ಲು ಈ ಒಕ್ಕೂಟದ ಪ್ರದೇಶರು ಸಭೆ ಸೇರಿದ ಈ ಸಭೆಗೆ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯರೇನ ಬಾಲಕೃಷ್ಣ ಶೆಟ್ಟಿ ಬೈದೇರು ಅರೆ ನಾನು ಎಂಕ್ಲ ಸಿಪಿಎಂ ಉಳ್ಳಾಲ ವಲಯದ ಪರವಾದ ಸ್ವಾಗತ ಮಲ್ಪೆ ಅಂಚನೆ ಎಂಕ್ಲ ಪಕ್ಷದ ಸಿಪಿಎಂ ಪಕ್ಷದ ಕಾರ್ಯದರ್ಶಿಯನ ಕೃಷ್ಣಪ್ಪ ಸಾಲೇನುಲ್ಲೇರು ಅರೆಲ್ಲ ಯಾನು ಎಂಕ್ಲ ಸ್ವಾಗತ ಮಲ್ಪೆ ಅಂಚನೆ ಜಿಲ್ಲಾ ಸಮಿತಿ ಸದಸ್ಯರಾಯನ ಜಯಂತ್ ನಾಯಕ್ ಉಲ್ಲೇರು ಅರೆಲ್ಲ ಏನ್ ಸ್ವಾಗತ ಮಲ್ಪೆ ಅಂಚನೆ ವಲಯ ಸಮಿತಿ ಸದಸ್ಯರಾಯನ ಸುಂದರ ಗುಂಪಾಲ ಉಲ್ಲೇರು ವಿಲಾಸಿನಿ ಕೊಪ್ಪಟ್ಟುಲ್ಲೇರು ಅಶೋಕ್ ಶೆಟ್ಟಿ ಉಲ್ಲೇರು ನಾರಾಯಣ್ ತಲಪಾಡಿ ಉಲ್ಲೇರು ಜಯಂತ ಅಮ್ಲಮಗೇರ್ ಉಲ್ಲೇರು ಜನಾರ್ದನ ಕುತ್ತಾರ್ ಉಲ್ಲೇರು ಅಂಚನೆ ಡಿವೈಎಫ್ಐದ ಉಳ್ಳಾಲ ವಲಯದ ಅಧ್ಯಕ್ಷರಾಯನ ಅಶ್ರಫ್ ಕೇಸರೋಡ್ ಉಲ್ಲೇರು ಅಂಚನೆ ಡಿವೈಎಫ್ಐದ ಕಾರ್ಯದರ್ಶಿಯನ್ನ ಸುನೀಲ್ ತೇವಲೇರು ಮುಗ್ಲೇನ್ ಅಂಚನೆ ಉಳ್ಳಾಲ ವಲಯ ಸಮಿತಿ ಚಂದ್ರಸ್ ಬಿಲಾರ್ ಮುಗ್ಲೇನ್ ಮಾತಾರೆಲ್ಲ ಸ್ವಾಗತ ಮಲ್ಪನ ಒಟ್ಟಿಗೆ ಇತ್ತ ಎಂಕ್ಲ ಜಿಲ್ಲಾ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಯನ ಬಾಲಕೃಷ್ಣ ಶೆಟ್ಟಿ ಪಾತ್ರ ಪಡೆದು ಏನೊಂದಿಲ್ಲ ಈ ಒಂದು ಪ್ರತಿಭಟನಾ ಪ್ರದರ್ಶನದ ಭಾಗವಹಿಸಿನ ಸಿಪಿಎಂ ಪಕ್ಷದ ಕಾರ್ಯಕರ್ತರೇ ಅಂಚನೆ ತೊಕ್ಕೋಟು ಪ್ರದೇಶದ ಮಹಾಜನ ಬಂಧುಲೆ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಕೇಂದ್ರ ಸಮಿತಿ ಜನವರಿ 31 ಸೇರಿದು ಇನಿ ಕೇಂದ್ರದ ಬಿಜೆಪಿ ಸರ್ಕಾರದ ವಿನಾಶಕಾರಿ ನೀತಿದ ವಿರುದ್ಧ
ಫೆಬ್ರವರಿ ತಿಂಗಳದ್ದು ಮಾರ್ಚ್ ಪ್ರಥಮ ವಾರ ಮುಟ್ಟ ಒಂದು ಪ್ರಚಾರ ಆಂದೋಲನ ನಡಪಾರೆ ತೀರ್ಮಾನ ಮಾಡ್ತದೆ. ಈ ತೀರ್ಮಾನದ ಒಂದು ಭಾಗವಾದ ಇನ್ನು ಇಡೀ ಜಿಲ್ಲೆ 26, 27, 28 ಅಂಚನೆ 2 ತಾರೀಕು ಮುಟ್ಟಂಕಲು ಅಲ್ಪ ಈ ರೀತಿಯ ಪ್ರತಿಭಟನಾ ಪ್ರದರ್ಶನ ಮಾಡ್ತದೆ. ಬಿಜೆಪಿ ಸರ್ಕಾರದ ವಿನಾಶಕಾರಿ ನೀತಿದ ಬಗ್ಗೆ ಜನಗಳಿಗೆ ಮನವರಿಕೆ ಮಂತ್ರ ಕೆಲಸ ಮಾಡ್ತಂದಿಲ್ಲ. ಮುಖ್ಯವಾದ ಬಂಧುಲೆ 2014 ಇಸ್ವಿಗೆ ನಮ್ಮ ದೇಶದ ಒಂದು ಹೊಸ ರಾಜಕೀಯ ಬೆಳವಣಿಗೆ ಆನಿಮುಟ್ಟ ಅಧಿಕಾರ ಪರಂಚಿನ ಕಾಂಗ್ರೆಸ್ ಪಕ್ಷ ಹೀನಾಯವಾದ ಸೋತುದು ಒಂದು ಧರ್ಮದ ಆಧಾರಿತವಾದಂಚಿನ ಬಿಜೆಪಿ ಸರ್ಕಾರ ಆಯ್ತಾ ಕೂಟ NDA ಕೂಟ ನಮ್ಮ ದೇಶದ ಅಧಿಕಾರಕ್ಕೆ ಬರ್ತದೆ. ಈ ದೇಶದ ಜನಕಲು ಭಾರಿ ನಿರೀಕ್ಷೆಯನ್ನು ಪಡೆದಿದ್ದೇವೆ. ಐಕ್ಯ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ ನರೇಂದ್ರ ಮೋದಿನ ಮಿತ್ತೆ ಭಾರಿ ಮಲ್ಲ ರೀತಿಯ ಒಂದು ನಿರೀಕ್ಷೆಯನ್ನು ಈ ದೇಶದ ಜನಕಲು ದೀದಿದ್ದೇವೆ. ದಯಗೊಂಡ ಕಾಂಗ್ರೆಸ್ ಸರ್ಕಾರದ ಅನೀತಿ ಹಂಚಿನಂಡ ಜನವಿರೋಧಿ ನೀತಿ ಹಂಚಿನಂಡ ಅಯ್ಯನ ಖಂಡಿತವಾದ ಮುಖಲು ಬದಲಾವಣೆ ಮಲ್ಪೇರುವಂತ ಕೊಡು ಜನಕಲಿಡ ಭಾರಿ ಆಕಾಂಕ್ಷೆ ಇತ್ತಂದೆ. ಆಂಡ 2014 ಇಸ್ವಿಡ್ದು ಮುರಾನಿ 2013 ಪಿರ ಚುನಾವಣೆ ಮುಟ್ಟ ಆದ್ರೆ ಪಿರರ ಅಧಿಕಾರಕ್ಕೆ ಬರ್ತದೆ. ಪಿರ ಇತ್ತೆ 1 ವರ್ಷ 1.5 ವರ್ಷ ಅಂದ್ರೆ ಈ ಅವಧಿಗೆ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ ಇಡೀ ದೇಶದ ಒಂದು ಆರ್ಥಿಕ ಪರಿಸ್ಥಿತಿನ ಸಂಪೂರ್ಣವಾದ ದಿವಾಳಿ ಮಾಡ್ತಿದ್ರೆ. ರೈತರನ್ನ, ಕಾರ್ಮಿಕರನ್ನ, ಜನಸಾಮಾನ್ಯರನ್ನ ಬದುಕಿನ ಸಮೇತ ಇನಿ ದಿವಾಳಿ ಮಂತ್ರ ಹಂಚಿಡಿ ನಿಪ್ಪಿದ್ದು ನಮ್ಮ ನಿಂತೊಂದಿಲ್ಲ. ನಮ್ಮ ದೇಶದ ರೈತರೇ ನಂಗೆ ಮಾತುರೆಗಳ ನುಪ್ಪು ಕೊರ್ಪು ಹಂಚಿನ ರೈತರೇ ಇನಿ ಡೆಲ್ಲಿದ ಹಂಚಿನ ಜಾಗಡೆ 3 ತಿಂಗಳಲ್ಪ ಧರಣಿ ಮಾಡ್ತೊಂದಿಲ್ಲರಿ ಮಾರ್ಗೊಡುಕೊಳ್ಳುದೀನಿ ನರೇಂದ್ರ ಮೋದಿ ಸರ್ಕಾರದ ಕೃಷಿ ನೀತಿಗೆ ಇನಿ ಧಿಕ್ಕಾರ ಪಾಡೊಂದಿಲ್ಲ. ದಯಪಂಡ ಇನಿ ಕೃಷಿ ನೀತಿನಿ ಕೃಷಿ ಟೀನಿ ಕೃಷಿ ಕಾನೂನಿಗೂ ನರೇಂದ್ರ ಮೋದಿ ತಿದ್ದುಪಡಿ ಕಣ ಇದನ್ನು. ಈ ತಿದ್ದುಪಡಿ ಕಣನಗೆ ಇನ್ಯಾಕುಲು ದಾನ ಪನೊಂದಿಲ್ಲರಿಕೆಂಡ ಎಂಕುಲು ರೈತರಿಗೆ ಅನುಕೂಲ ಮಲ್ಪರಿಗೋಸ್ಕರ ನೀ ತಿದ್ದುಪಡಿ ಕಣ ಇದ್ದೀನಿ ಪಂಪಲ್ಲೇ ಕೊಡಿ ನೀ ಪನೊಂದಿಲ್ಲರಿ. ಅಪ್ಪ ನಿಜವಾದ ನೀತಿ ಪುಂಡ ಮೋದಿ ಸರ್ಕಾರ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಅಂದಿನ ಮಲ್ಲ ಬಂಡವಾಳಗಾರರಿಗೆ ಅನುಕೂಲಕರವಾದ ಇನಿ ಕೃಷಿ ನೀತಿನ ಬದಲಾವಣೆಯನ್ನು ಮಾಡ್ತಾನೆ. ನೇತ ವಿರುದ್ಧವಾದ ನಮ್ಮ ರೈತರಿನಿ ಹೋರಾಟ ಮಾಡ್ತಂದಿಲ್ಲರಿ. ನಮ್ಮ ದೇಶದ ರೈತರೇ ಕರಿನ ಹಲವಾರು ವರ್ಷದಿಂದ ನಿರಂತರವಾದ ಆತ್ಮಹತ್ಯೆ ಮಾಡ್ತಂದಿಲ್ಲರಿ. ದಯಪಂಡ ಇನಿ ಅಕ್ಕಲ್ ಬುಲಕ್ ಸರಿಯಾದ ರೇಟ್ ಇನಿ ತಿಕ್ಕುದಿ ಅಕುಲ ಬ್ಯಾಂಕ್ ಕಡೆ ಸಾಲ ಬೇಕ್ತದೆ ದಿವಾಳಿ ಆಗ್ತಾರೆ. ಆ ಸಾಲ ನೀನು ಮನ್ನಾ ನಿಜರೇ ಇಂಚಿನ ಪರಿಸ್ಥಿತಿ ಇದೆ. ಇನ್ನು ರೈತ ಬೇಕೆ ಸಾಧಿಸನೆ ಆತ್ಮಹತ್ಯೆ ಮಂತೊಂದು ಪಡ್ತದೆ. ಇನ್ನು ಕೃಷಿಗೆ ಇನಿ ಕಾರ್ಪೊರೇಟ್ ಪರವಾಯಿನ ತಿದ್ದುಪಡಿ ಕಾಣುತ್ತದೆ. ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಕಾಣ್ತದೆ. APMC ಕಾಯ್ದೆಗೆ ತಿದ್ದುಪಡಿ ಮಾಡ್ತಿದೆ. ನನಾತ್ ರೈತೇನೆ ಇನಿ ಬೀದಿಗೆ ಪಾಟ್ನಂಚಿನ ಕೆಲಸನೂ ಶ್ರೀಮಾನ್ ನರೇಂದ್ರ ಮೋದಿ ಮಂತಂದಿಲ್ಲರು. ಈ ರೀತಿದ ಇನಿ ಧರಣಿ ಸತ್ಯಾಗ್ರಹ ಡೆಲ್ಲಿ ನಡ್ತೊಂದಿತ್ತನಲ್ಲ ನರೇಂದ್ರ ಮೋದಿ ಪರಂದಿಲ್ಲರಿ. ಒಂದು ಸಮಯ ತೂಕ 1 ವರ್ಷ ತೂಲೆ ನಿಕ್ಲೆಗೈಟ್ ಆಯ್ಜಿ ನಿತ್ತನಂಡ ಐದು ಬದಲಾವಣೆ ಮಲ್ಪಗ ಪನೊಂದಿಲ್ಲರಿ. ಆಂಡ ಇನಿ ರೈತರ ಖಂಡಿತವಾದ ಈ ಕಾನೂನು ಬದಲಾವಣೆ ಮಾಡ್ತಾರೆ ಖಂಡಿತ ಎಂದು ತಯಾರಿಸಿ ಬಂದ್ಕೊಳ್ಳೆ ಕೊಡಿನಿ ಹೋರಾಟ ಮಾಡ್ತಾಗ ಈ ಹೋರಾಟ ನೀನಿ ಬಲವಂತವಾದ ಇನಿ ಐನಿ ಹತ್ತಿಕ್ಕೆರೆ ಬೋಡೈನ ಇನಿ ಪ್ರಯತ್ನ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ ಇನಿ ಮಲ್ತಂದಿಲ್ಲರಿ. ಅಕಲ ಮಿತ್ತೆ ಟಿಆರ್ ಗ್ಯಾಸ್ ಬಿಡಿಯೋರೆ ಗೋಲಿಬಾರ್ ಮಾಡ್ತಾರೆ. ಬೇತೆ ರೀತಿದಾಗಲಾಗೆ ನೀರು ತಿಕ್ಕಂದಿನಕ್ಕ ಬೇತೆ ರೀತಿದ ಇನಿ ತೊಂದರೆ ಮಾಡ್ತಿದೆ. ಅಕಲ ಚಳವಳಿ ನೀನಿ ಬಗ್ಗು ಬಡಿ ನಡಲ ಇನಿ ರೈತರು ಪೋಮಿದ್ದಾರೆ. ಬೆಲ್ಲಿದಂಚಿನ ಜಾಗಡಿನಿ ಲಕ್ಷಗಟ್ಟಲೆ ಜನ ಇನಿ ಅಲ್ಪ ಇನಿ ಕುಳ್ದಾರೆ. ಇನಿ ಏರೆ ಈ ಒಂದು ಚಳವಳಿಗೆ ಬೆಂಬಲ ಕೊಡ್ತಾರ ಅಕ್ಕಲಿಗೆ ಉಪದ್ರ ಕೊರಂದಿಲ್ಲರಿ.
ನಮನಿ ತೂಪ ಮುರಣಿ ಮರಣಿ ಕರ್ನಾಟಕ ಉತ್ತರ ಪ್ರದೇಶ ಅಂಜನೆ ಮಧ್ಯಪ್ರದೇಶದ ಪತ್ರಕರ್ತರು ಇನಿ ರೈತರ ಚಳವಳಿಗೆ ಪೂರಕವಾದ ಅಕುಲಿನಿ ದಾನೆ ಅಕುಲಿನಿ ಐಕ್ ಬೆಂಬಲವಾದೀನಿ ಅಕಲ ಲೇಖನ ನೀನು ಕೊರ್ಪೇರ ಅಕಲ್ನ ವಿರುದ್ಧವಾದೀನಿ ಅಕಲಿನ ದೇಶದ ಪುದೋಡೆ ಇನ್ನು ಅರೆಸ್ಟ್ ಬಂತಂದ್ರೆ ಜೈಲು ಬಾಳಂದ್ರೆ ಏರಿನಿ ರೈತ ಚಳವಳಿಗೆ ಬೆಂಬಲ ಬರ್ಪೇರ ಅಕಲೆ ನೀನು ದೇಶದ್ರೋಹಿ ಇನಿ ಪನೊಂದುಲ್ಲೇರು ಐದ ಹತ್ರ CPM ಪಕ್ಷ ಇನಿ ಪನೊಂದು ಎಂಚಿನ ಭೂ ಸುಧಾರಣಾ ಕಾನೂನಿನ ತಿದ್ದುಪಡಿಗಳು ಕನೊಂದಿಲ್ಲದ ಅಂಚನೆ ಕೃಷಿ ವ್ಯಾಪಾರ ಮೇಖನಿಗಳು ಎಂಚಿನ ತಿದ್ದುಪಡಿಗಳು ಕನೊಂದಿಲ್ಲರ ఆయన అంచనే APMC ಕಾನೂನಿಗೆ ಎಂಚಿನ ತಿದ್ದುಪಡಿಗಳು ಕನೈದರ ఆయన ಈ ಸರ್ತಿದ ಬಜೆಟ್ ಅಧಿವೇಶನಗಳು ವಿರೋಧೆಪ್ಪಡು ಪಂಪಿನ CPM ಪಕ್ಷ ಇನಿ ಪನೊಂದು ರೈತರ ಹೋರಾಟಕ್ಕೂ ಇನಿ ಸಂಪೂರ್ಣವಾದ ಬೆಂಬಲನು ಇನಿ CPM ಪಕ್ಷ ಇನಿ ಕೊರೊಂದು ಇಡೀ ದೇಶದ ಜನ ರೈತರ ಹೋರಾಟಕ್ಕೆ ಇನಿ ಬೆಂಬಲ ಕೊರೊಂದಿಲ್ಲರು ಆಯ್ತೊಟ್ಟಿಗೆ ಈ ದೇಶದ ಕಾರ್ಮಿಕ ವರ್ಗ ಇನಿ 100 ವರ್ಷದಿಂದ ತ್ಯಾಗ ಬಲಿದಾನ ಮಾಡ್ತಿದ್ದೀನಿ ಪಡೆಯುವಂಚಿನ ಕಾರ್ಮಿಕ ಕಾನೂನು ನೆಂಚಿನೊಂದು ಆ ಕಾನೂನಿನ ನೀನಿ ತಿದ್ದುಪಡಿ ಮಾಡ್ತೊಂದಿಲ್ಲರು ಅಕಲು ಪಂಪೇರೆ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ ಇನ್ ಪನ್ಪುಂಡು ಅವು ಕಾರ್ಮಿಕರನ್ನ ಹಿತಕ್ಕೂ ಮಾಡೋದೆಂಕುಲು ಮಲ್ಪುನ ಪನೊಂದಿಲ್ಲರು ಅವಾಗ ನಿಜವಾದ ಕಾರ್ಮಿಕರನ್ನ ಹಿತಕ್ಕೂ ಮುಕುಲು ಮಲ್ಪುನ ಒಂದು ಕೇಂದ್ರ ಖಂಡಿತವಾದ ಕಾರ್ಮಿಕರನ್ನ ಹಿತಜ್ಜಿ ಈ ದೇಶದ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಅನುಕೂಲಕರವಾದ ಮಲಮಲ್ಲ ಬಂಡವಾಳಗಾರರಿಗೆ ಅದಾನಿಗೆ ರಿಲಯನ್ಸ್ ಕಂಪನಿಗೆ ಅಂಚಿನ ಹಲವಾರು ಕಂಪನಿಗಳಿಗೆ ಅನುಕೂಲಕರವಾದ ಇನಿ ಕಾರ್ಮಿಕ ಕಾನೂನನ್ನು ತಿದ್ದುಪಡಿ ಮಂತೊಂದಿಲ್ಲರು ಇನ್ನು 8 ಗಂಟೆದ ಬೇಲದ ಬದಲಿಗೆ 12 ಗಂಟೆ ಬೇಲೆ ಮಂತೊಂದಿಲ್ಲರು ಮಲ್ಪಡು ಪಂಪೆಗಳು ಮಾತ್ರತ್ತೆ ESI ಕಾನೂನಿಗೂ ತಿದ್ದುಪಡಿ ಪ್ರಾವಿಡೆಂಟ್ ಫಂಡ್ ಕಾನೂನಿಗೂ ತಿದ್ದುಪಡಿ ಪ್ರತಿಯೊಂದು ವಿಚಾರಗಳಿಗೆ ಕಾರ್ಮಿಕ ಕಾನೂನಿಗೆ ತಿದ್ದುಪಡಿ ಮಾಡ್ತದೆ ಕಾರ್ಮಿಕರಿಗೆ ಗುಲಾಬಿ ಲೆಕ್ಕ ಮಲ್ಪಂಚಿನ ನೀತಿ ಮಕ್ಕಳಿನಿ ಅನುಸರಿಸೊಂದಿಲ್ಲರಿ ನೆತ ಒಟ್ಟಿಗೆ ಇನಿ ನಮ್ಮ ತೂಪ ಇನಿ ದಾನೆ ಅವನು ನಮ್ಮ ದೇಶಡು ಬೆಲೆ ಏರಿಕೆ ವಿಪರೀತವಾದ ಇನಿ ಹೆಚ್ಚಾವೊಂದು ಜನಕ್ಕುಲ್ಲ ಕಷ್ಟದಲ್ಲಿ ಸಮಸ್ಯೆಗಳು ಹೆಚ್ಚಾವೊಂದು ದೇಶಡು ಅಂಚಿನ ಜಗತ್ತಿಡೆ ಮಹಾಮಾರಿ ಸಾಂಕ್ರಾಮಿಕ ಕೊರೋನಾ ರೋಗ ಇನಿ ಬೈದಲೆ ಇನಿ ಲಕ್ಷಗಟ್ಟಲೆ ಜನ ಸಾಯ್ತಾರೆ ಮಾತ್ರತೆ ಇನಿ ಕಾರ್ಖಾನೆಗಳು ಬಂದಾಂಡೆ ಇನಿ ಬೇಲಜಿ ಸುಮಾರು 1 ಕೋಟಿ 5 ಲಕ್ಷ ಜನ ಈ ಕೊರೋನಾ ಕಾಯಿಲೆದ ಈ ಸಂದರ್ಭಡು ಇನಿ ಅಕಲ್ನ ಉದ್ಯೋಗವನ್ನು ಕಳೆಕೊಂಡಿದ್ದಾರೆ ಇನಿ ಉದ್ಯೋಗ ಇಜ್ಜಿ ಫ್ಯಾಕ್ಟ್ರಿ ಬಂದಾತನೆ ಪದ್ದಿ ನಿಂತ ಬೇರೆ ಆಯ್ತ ಒಟ್ಟಿಗೆನೆ ಇನಿ ಜನಕ್ಕೂ ಉದ್ಯೋಗ ಕಲೆಯೊಂದಿನಿ ಉಪ್ಪುನಂಚಿನ ಸಂದರ್ಭಡು ಜನಕ್ಕುಲ್ಲ ಇನಿ ಅಕಲ ಇನಿ ಸಂಪತ್ತಿ ಅಕಲ ಎಂಚಿನ ಕಷ್ಟ ಬೈದಂಚಿನ ಎಂಚಿನ ಮುಂದ ಅವಿನಿ ನಷ್ಟ ಆಗುಂಡು ಅವ ಇಂಚಿನ ಪರ್ತುಡು ಇನಿ ಸರ್ಕಾರ ಇನಿ ಪಿರಂಗಿ ನೀತಿನ ಅನುಸರಿಸೋದಿಲ್ಲರೆ ಮುರಣಿ ಬಜೆಟ್ ಘೋಷಣೆ ಮಾಡ್ತಾರೆ ಈ ಬಜೆಟ್ ಇನಿ ಎಂಚೊಂದು ಕೇಂದ್ರ ವಿಪರೀತವಾದ ಬೆಲೆ ಏರಿಕೆಗೆ ಈ ಬಜೆಟ್ ಇನಿ ಕಾರಣ ಆಗ್ತದೆ ಈಚೆ ನಮ್ಮ ಸ್ವಾಗತ ಮಂತ್ರ ಪದ್ಮಾವತಿ ಶೆಟ್ಟಿ ಪಂಡೇರೆ ಪೆಟ್ರೋಲ್ ದರ ಡೀಸೆಲ್ ದರ ದಿನಕ್ಕೂ ದಿನ ಇನ್ನು ಜಾಸ್ತಿ ಆಗುಂಡು 1 ಲೀಟರ್ ಪೆಟ್ರೋಲ್ ಗಿನಿ 100 ರೂಪಾಯಿಗೆ ಎತ್ತದನೆ 100 ರೂಪಾಯಿಗೆ ಎತ್ತದ್ರೆ 40 ಏರಿಕೆ ಆಗುಂಡು ಡೀಸೆಲ್ ದರ 80 ರೂಪಾಯಿಗೆ ಎತ್ತದನೆ ನೆತ ಪರಿಣಾಮ ಆದಿನಿ ಇನಿ ಬೆಲೆ ಏರಿಕೆ ಜಾಸ್ತಿ ಆಗುಂಡು ಎಂಗಳ CPM ಪಕ್ಷ ಪಂತನೆ ಆರ್ಯ ಪಂತನೆ ನಾಳೆ ಕೇಂದ್ರ ನಿಕುಲು ಪೆಟ್ರೋಲ್ ಎಂಜಿನ ಡೀಸೆಲ್ ಎಂಜಿನ ಮುಕ್ತ ಎಂಜಿನ ಕಂಪನಿ ಮಕ್ಕಳಿಗೆ ಆಯ್ತ ರೇಟಿನ ನಿಗದಿ ಮಲ್ಪಂಚಿನ ಅಧಿಕಾರವನ್ನು ಕೊರಚಿ ಒಂದು ಆವರ್ತ ನಿಧಿ ಮಾಡ್ತದೆ ಪೆಟ್ರೋಲ್ಗೆ ಅಂತಾರಾಷ್ಟ್ರೀಯ ಮಟ್ಟಡು ಅವು ಏರಿಕೆ ಅವು ಕಡಿಮೆ ಅಯ್ಯ ಸರಿಬೋಳಿನ ಒಂದು ನಿಧಿನ ಸ್ಥಾಪನೆ ಮಂತ್ರಿ ಬಂದಿದೆ CPM ಪಕ್ಷ ಪನ್ನಲ್ಲ ಐನಾಕು ಕೆಪಿಯನ್ನು ತಯಾರಿಸಿ ಇನಿ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ನೆ ಏಕದಮ್ಮಿ ಏರ್ಸಾರೆ ಇನಿ ರಿಲಯನ್ಸ್ ಕಂಪನಿಗ ರೆಗ್ಯುಲೇಟ್ ಕಂಪನಿಗೆ ಇನಿ ಅನುಕೂಲ ಮಂತ್ರಿ ಕೋರ್ಡಿನೇಟರ್ ಹತ್ರ ಇನಿ ತಿಂಗಳಿಗೂ 7-10 ಸರ್ತಿ ಪೆಟ್ರೋಲ್ ರೇಟ್ ಇನಿ ಜಾಸ್ತಿ ಆಗುಂಡು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇನಿ ಪೆಟ್ರೋಲ್ ರೇಟ್ ಕಡಿಮೆ ಆಗ್ತದೆ
ಒಂದು ಲೀಟರ್ ಪೆಟ್ರೋಲ್ ದರ ಇನ್ನು 30 ರೂಪಾಯಿಗೆ ಎತ್ತುದಿಂದ ನಮ್ಮ ದೇಶ 100 ರೂಪಾಯಿ ಆಗ್ತದೆ. ಅರ್ಥದಾನ ಪಂಡ 1 ಲೀಟರ್ ಪೆಟ್ರೋಲ್ ದರಕ್ಕೆ 70 ರೂಪಾಯಿ ಕೇಂದ್ರ ಪಕ್ಕ ರಾಜ್ಯ ಸರ್ಕಾರದ ಟ್ಯಾಕ್ಸಿನುಂಟು. ಇನ್ನು ನಾಚಿಕೆಯೋಡು ಬಿಜೆಪಿ ಸರ್ಕಾರದ ಆರ್ಥಿಕ ಮಂತ್ರಿ ಇನ್ನು ನಿರ್ಮಲಾ ಸೀತಾರಾಮನ್ ಪಂಪೇರೆ ದೇವರೇ ಕಾಪಾಡೋಡು ಪಂಪೇರೆ. ಈ ನಮ್ಮ ಬೆಲೆ ಏರಿಕೆಯನ್ನು ಬಂದಾಗ ನನ್ನ ತಡೆಗಲ್ಪನೆ ಬಂದಾಗ ದೇವರೇ ಕಾಪಾಡೋಡು ಪಂಪೇರೆ. ನಮ್ಮ ಸದಾನಂದ ಗೌಡರು ಪಂಪೇರೆ ಕರ್ನಾಟಕದ ಮಂತ್ರಿ ಆರು ಪಂಪೇರೆ ಅವು ಎಂಕಲು ಗ್ಯಾಸ್ ಸಿಲಿಂಡರ್ ಧರ್ಮಾರ್ಥ ಮೋದಿ ಕೊಡ್ಪೇರೆ 5 ಎಂಕಲು ಪೆಟ್ರೋಲ್ ಡೀಸೆಲ್ ಎಂಗಿನ ಟ್ಯಾಕ್ಸ್ ಏರಿಕೆ ಮಲ್ಪಡೆ ಆದುಂಡು ಜನಕ್ಕೂ ಸಹಿಸೋಡು ಪಂಪೇರೆ. ನಾವು ತುಯ್ಯ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ ಬಂದಾಗ ದಾಳಿ ಬಂಡೇರಿ ಮಕ್ಕಳು ಕೇಂದ್ರ ಎಂಚಿನ ಗ್ಯಾಸ್ ಎಂಚಿನ ಸಬ್ಸಿಡಿ ಬುರ್ದು ಕೊಡ್ಲಿ ನರೇಂದ್ರ ಮೋದಿ ಪ್ರಧಾನಿಗಳು ಬುರ್ದು ಕೊಡ್ಲಿ ಅಂತ ಬಂದೇರಿ. ಎಂಚಿನ ಹಲವಾರು ಜನಕ್ಕೂ ಅಕಲ್ನ ಗ್ಯಾಸ್ ಸಬ್ಸಿಡಿ ಬುರ್ದು ಕೊಡ್ಯಾರೆ. ಆಯ್ತು ಒಟ್ಟಿಗೆ ಬ್ಯಾಂಕ್ ಎಂಚಿನ ಈ ಗ್ಯಾಸ್ ಸಬ್ಸಿಡಿನೇ ಎಂಗ್ಳು ಬ್ಯಾಂಕ್ ಪಾಡು ಅಂತ ಬಂದೇರಿ. ಇನಿ ಬ್ಯಾಂಕ್ಗಳ ಹೆಜ್ಜಿ ಇನಿ ಸಬ್ಸಿಡಿ ಹೆಜ್ಜಿ ಸಂಪೂರ್ಣ ಉಂಟದರೆ ಒಂದು ಅಂಡೆಗೆ ಸುಮಾರು 800 ರೂಪಾಯಿ ಮಟ್ಟ ಇನ್ನು ಏರಿಕೆ ಆಗ್ತದೆ. ಅವಾಗ ಜನಸಾಮಾನ್ಯರು ಆ ರೀತಿ ನೀನು ಬದುಕುನಿ ಬಂತೇನೆ ನಮ್ಮ ಇನಿ ತೋಡು ಬಂದಿಲ್ಲ. ಇಡೀ ಜಗತ್ತಿಗೆ ನಮ್ಮ ಮುಟ್ಟದ ನೇಪಾಳ ದೇಶದ ಸಮೇತ ಇನ್ನು ಪೆಟ್ರೋಲ್ ಡೀಸೆಲ್ ಅಡಿಗೆ ನಿಲೆಗೂ ಕಡಿಮೆ ನಿಂದಾಗ ಭಾರತಂಚಿನ ದೇಶಗಳು ಇನ್ನು ವಿಪರೀತವಾದ ಇನ್ನು ಏರಿಕೆ ಮಾಡ್ತಾರೆ. ನೆತ ಪರಿಣಾಮ ನಿಧಾನಕ್ಕೆ 1 ಕಿಲೋ ಎಂಚಿನ ಇನ್ನು 15 ರೇಟ್ 140 ಎತ್ತಿದ್ರೆ. ಇನ್ನು ಸಕ್ಕರೆದ ರೇಟ್ ಚಾತುಪದಿದ ರೇಟ್ ಅರಿತ ರೇಟ್ నేను ಮಾತ ಇಲ್ಲಿ ತುಂಡ ಇನ್ನು ನೀರುಳ್ಳಿದ ರೇಟ್ 1 ಕಿಲೋ ನೀರಿಗೆ 55 ರೂಪಾಯಿ ಆಗ್ತದೆ. ಅಪ್ಪ ಜನಕ್ಕೂ ಇನ್ನು ಬದುಕಲು ಸಾಧ್ಯ ಇಜ್ಜಿ ಒಂದು ನೈಟ್ ವಿಪರೀತವಾದ ಬೆಲೆ ಏರಿಕೆ ಆದ ಜನಕ್ಕಳಿಗೆ ಜೀವನದ ಪರ ಸಾಧ್ಯ ಇಜ್ಜಿ. ನನ್ನೊಂದು ನೈಟ್ ಜನಕ್ಕಳಿಗೆ ಬೆನ್ನಿಯರ ಬೇಲೆ ಇಜ್ಜಿ ಕೆಲಸ ಇಜ್ಜಿ ಅಗಲ ಆರ್ಥಿಕ ಸಂಪೂರ್ಣವಾದ ದಿವಾಳಿ ಆಗ್ತದೆ. ಈ ರೀತಿಯ ಇನಿ ಪರಿಸ್ಥಿತಿ ಶ್ರೀಮಾನ್ ನರೇಂದ್ರ ಮೋದಿನ ಸರ್ಕಾರಡುಂಡು. ಆಯ್ತು ಒಟ್ಟಿಗೆನೆ ಮುರಾನಿ ಮುಕ್ಕಲು ಇನಿ ಟ್ಯಾಕ್ಸ್ ಇನಿ ಬಜೆಟ್ ಪಾಡ್ಯಾರು. ಈ ಬಜೆಟ್ ಇನಿ ಮಲ್ಲ ಶ್ರೀಮಂತರಿಗೆ ಇನ್ನು ರಿಯಾಯಿತಿ ಬಿಡ್ತಾರೆ. ಸುಮಾರು ಲಕ್ಷಗಟ್ಟಲೆ ಕೋಟಿ ರೂಪಾಯಿ ಮಟ್ಟ ಅಕಲಿಗೆ ಟ್ಯಾಕ್ಸ್ ರಿಯಾಯಿತಿ ಕೊಡ್ತಾರೆ. ನರೇಂದ್ರ ಮೋದಿ ಸರ್ಕಾರ ಬಂದ್ಕೊಂಡು ಇನ್ನು ಕಾರ್ಪೊರೇಟ್ ಸಂಸ್ಥೆಗಳು ಬಂಡವಾಳಗಾರರು ಅಕಲ ಆರ್ಥಿಕ ಅಭಿವೃದ್ಧಿ ಆದ ಮಾತ್ರ ಈ ದೇಶಾಭಿವೃದ್ಧಿ ಬಂದರೆ ಈ ದೇಶದ ಬಡವರ ಅಭಿವೃದ್ಧಿ ಅವರು ನಿಜ್ಜಿ ಬಡವರ ಅಭಿವೃದ್ಧಿ ಅಂದ ಈ ತೊಕ್ಕೋಟುಪೇಟೆ ಅಂಗಡಿ ಬೇರೆ ಹಾಕೊಂಡು ಜನಕ್ಕೂ ಸಾಮಾನ್ಯತೆ ಮೇರೆ ಅಭಾವ ಅಗಲಿಗೆ ಅಗತ್ಯ ಇಜ್ಜಿ ಅಗಲಿಗೆ ಕಾರ್ಪೊರೇಟ್ ಸಂಸ್ಥೆದ ಅದಾನಿ ಅಂಚನೆ ರಿಲಯನ್ಸ್ ಕಂಪನಿ ತಕ್ಕಲು ಇನ್ನು ಅಗಲೇ ಮಲ್ಲಾವಡು ನಮ್ಮ ತೂಪ ಇನ್ನು ಸುಮಾರು 100 ಬಿಲಿಯನ್ ಏರೆ ಮಲ್ಲ ಶ್ರೀಮಂತರನ್ನ ಆಸ್ತಿ ಕರಿನ 1 ವರ್ಷದ ಅವಧಿಡೆ ಸುಮಾರು 100 ಅಕಲನ ಆಸ್ತಿ ಏತೆ ಇರುವ ಪಟ್ಟಿ ಹೆಚ್ಚಾತನೆ. ಸುಮಾರು 13 ಲಕ್ಷ ಕೋಟಿ ರೂಪಾಯಿ ಮಟ್ಟ ಅಕಲ 1 ವರ್ಷ ಅಕಲ ಆಸ್ತಿ ಹೆಚ್ಚಾತನಂದ ಈ ದೇಶದ ಬಡವರನ್ನ ಅಕಲು ಸಂಪೂರ್ಣವಾದ ದಿವಾಳಿ ಯಾತ್ರೆ ನಮ್ಮ ಇನ್ನು ತಗೊಂಡಿಲ್ಲ. ಕಾರ್ಪೊರೇಟ್ ಸಂಸ್ಥೆಗಳಿಗೆ ಬಂಡವಾಳಗಾರರಿಗೆ ಲಾಭವಂತು ಕೊಡ್ತಿನ ನೀತಿನೇ ಇನ್ನು ಮೋದಿ ಸರ್ಕಾರ ಇನ್ನು ಮಲ್ತೊಂದು ಐದು ಹತ್ರ ಇನ್ನು ನನ್ನೊಂದು ಮೇಕೆ ಸಾರ್ವಜನಿಕ ಉದ್ದಿಮೆಗಳೇ ಇನ್ನು ಮಾರಾಟ ಮಾಡ್ಕೊಂಡ್ಮೇಲೆ ಸ್ವಾತಂತ್ರ್ಯ ತಿಕ್ಕಿನಾಗ ಈ ದೇಶಗಳು ಅವು ಕಲ್ಲಿದ್ದಲು ಉಕ್ಕು ಕಾರ್ಖಾನೆಗಳು ಬೇರೆ ರೀತಿಯ ಈ ಸಾರ್ವಜನಿಕ ವಲಯ ಇದ್ದಂಡೆ ನಮ್ಮ ದೇಶದ ಜನಕ್ಕನ್ನ ಬಡವರನ್ನ ಕಾಸು ಪಾಡದೆ ಸಾರ್ವಜನಿಕ ವಲಯವನ್ನು ಈ ದೇಶರು ಸೃಷ್ಟಿ ಮಾಡಿದ್ದಾರೆ. ಅಪ್ಪ ಇನಿ ಮೋದಿ ಸರ್ಕಾರ ಇನ್ನು ಮಾರೋದಿಲ್ಲ, ನಮ್ಮ ಬ್ಯಾಂಕ್ ಮಾರೋದಿಲ್ಲ. ಸಾರ್ವಜನಿಕ ಕ್ಷೇತ್ರ ಇಲ್ಲಿ ನಮ್ಮ ತುಯ್ಯ ನಮ್ಮ ಕುಡ್ಲದ ಬ್ಯಾಂಕ್ ಅವು ವಿಜಯ ಬ್ಯಾಂಕ್ ಪಡೆ ಅವು ಸಿಂಡಿಕೇಟ್ ಬ್ಯಾಂಕ್ ಪಡೆ ಅವು ಕಾರ್ಪೊರೇಷನ್ ಬ್ಯಾಂಕ್ ಪಡೆ ಐನು ಮರ್ಜಿ ಮಾಡ್ತದೆ. ಇನ್ನೇನು ಒಂದಕ್ಕೊಂದು ಮರ್ಜಿ ಮಾಡ್ತದೆ. ಇನ್ನೇನು ಮಾರಾಟ ಮಾಡ್ತಂದ್ರೆ ನಮ್ಮ LIC ಅವು ಕಾಮಧೇನು ಬಂದರೆ ಈ ದೇಶದ ಅಭಿವೃದ್ಧಿಗೆ ಕೋಟಿಗಟ್ಟಲೆ ಕಾಸು ಕೊಡ್ತಾರೆ ಅಂಚಿನ LICನೇ ಐನು ಬಂಡವಾಳಗಾರರಿಗೆ ಮಾರಾಟ ಮಾಡ್ತಂದ್ರೆ
ಈ ಸರ್ತಿದ ಬಜೆಟ್ ಇಡೀ ಸುಮಾರು 1.75 ಲಕ್ಷ ಕೋಟಿ ರೂಪಾಯಿ ಬಿಟ್ಟ ಈ ರೀತಿ ಆಸ್ತಿನ ಮಾರ್ದು ನಮ್ಮ ದೇಶದ ಸಂಪತ್ತನ್ನು ಮಾರ್ದು ಮುಗುಲು ತೆರಿಗೆಗೆ ಜಿಂಜವರನಾಡ ಆ ಸ್ಥಿತಿಗೆ ನಮ್ಮ ದೇಶನು ಭಾರತ ದೇಶನ ಮುಗುಲು ಕೊನೆಯಲ್ಲಿ ಪಂಪೆ ನಮ್ಮ ಆಲೋಚನೆ ಮಾಡ್ಕೊಂಡು ಬಂದಿಲ್ಲ ಅವ ಈ ರೀತಿ ಈ ದೇಶನು ದಿವಾಳಿ ಪಂಪದೊಟ್ಟಿಗೆ ಈ ದೇಶನು ಧರ್ಮದ ಆಧಾರಿತವಾಗಿ ಪ್ರಚೋದನೆ ಮಾಡ್ತಿದೆ ಈ ದೇಶನು ಹಿಂದೂ ರಾಷ್ಟ್ರ ಮಲ್ಪಂಚಿನ ಜನಕ್ಕಳಿಗೆ ಪ್ರಚೋದನೆ ಕೊಡ್ದು ಇನಿ ಜನಕ್ಕಳನ್ನು ಬಿಕ್ಕಟ್ಟು ಮಾಡ್ತಿದೆ ಈ ಒಂದು ಪನಸ್ ಮಾಡ್ತಾರೆ ಚೈನಾದಕ್ಕೂ ದಾಳಿ ಮಾಡ್ತಾರೆ ಅವೆಂಕಲು ಒಗ್ಗಟ್ಟಾಡು ಶಕ್ತಿ ಆಡು ಭಾರತದ ಸಮರ್ಥ ಪ್ರಧಾನಿ ಬೋರ್ಡ್ ಪಂಡರೆ ನನಗೆ ಹೇಳಿದೆ ಪಾಕಿಸ್ತಾನದಕ್ಕೂ ದಾಳಿ ಮಾಡ್ತಾರೆ ಬಂದರೆ ಅವಾಗ ದಾದ ಜನಕ್ಕಳನ್ನು ತಪ್ಪಿಸಾದಿ ಕೊನದು ಜನಕ್ಕಳೇನಿ ಅಕ್ಕಳನ್ನ ಬೇಸರ ರೀತಿಗೆ ಅಕ್ಕಳೇನೆ ಮನಸ್ಸನ್ನೇ ಕೊಲಪ್ರಾಂಚಿನ ರೀತಿಗಿನಿ ಕೊನೆಯಲ್ಲರೆ ಅವ ಈ ರೀತಿದ ಒಂದು ದುರಾಡಳಿತದ ವಿರುದ್ಧ ಈ ದೇಶದ ಜನ ಇನ್ನು ಎಲ್ಲ ವ್ಯಾಪಾರದಕ್ಕೂ ಇನ್ನು ಈ ದೇಶದ ಬೆಂಪುರ ರೈತ ಕಾರ್ಮಿಕರು ವಿದ್ಯಾರ್ಥಿ ಯುವಜನಕ್ಕೂ ಇನ್ನು ನಮ್ಮ ಒಗ್ಗಟ್ಟಾದ ಸರ್ಕಾರದ ನೀತಿದ ವಿರುದ್ಧವಾದ ನಮ್ಮ ಪ್ರಬಲವಾದ ಹೋರಾಟವನ್ನು ಮಲ್ಪಡೋದುಂಡು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಸ್ವಾತಂತ್ರ್ಯ ತಿಕ್ಕು ನಡೆದು ದುಂಬಲ ಸ್ವಾತಂತ್ರ್ಯ ತಿಕ್ಕು ನಡೆದು ಬೊಕ್ಕಲ ಈ ದೇಶದ ಜನಸಾಮಾನ್ಯರನ್ನ ಬದುಕು ಒಂದು ಎಡ್ಡ ಬದುಕೋಸ್ಕರ ಹೋರಾಟ ಮಾಡ್ಕೊಂಡು ಬೈದನಂಚಿನ ಪಕ್ಷ ಐದಾತ ಆದಿಷ್ಟಿದೆ ಇನ್ನು ಕಾರ್ಮಿಕರನ್ನೇ ಜಾಗೃತಿ ಮಗ್ನ ನಮ್ಮ ದೇಶದ ಜನ ಎಂಗುಲು ಪಂಪುನೇನೆ ಸತ್ಯ ಅನ್ನತ್ತೆ ನಿಗುಲು ಪೇಪರ್ ತೂಲೆ ಪೇಪರ್ ಓದ್ರೆ ಅದನ್ನ ಇನ್ನಿತ ಬೆತ್ತೆ ಮಾಧ್ಯಮ ಮಾಡಿ ಬರ್ತೀನಿ ಅಂತ ತೂದು ಸರ್ಕಾರದ ನೀತಿನಿ ಓಡಪೋನ್ ನಿಕಲು ವಿಮರ್ಶೆ ಮಾಡ್ತೀವಿ ಈ ಸರ್ಕಾರದ ವಿರುದ್ಧವಾದ ನಮಗೆ ಜಪ್ಪಡಾಪುಂಡು ರೈತರನ್ನು ಮೇಟ್ ಜೈತಾರೆ ಕಾರ್ಮಿಕರನ್ನು ಮೇಟ್ ಇನ್ನೀಗ ಹೋರಾಟ ಮಾಡ್ತಂದಿಲ್ಲರೆ ಪ್ರತಿಭಾತ ವಿಭಾಗದ ಜನಕ್ಕಲ್ಲಿ ಹೋರಾಟ ಮಾಡ್ತಂದಿಲ್ಲರೆ ಆ ಒಂದು ಹೋರಾಟಕ್ಕೂ ಸಂಪೂರ್ಣವಾದ ಬೆಂಬಲ ಕೊಟ್ಟು ಬೆಂಬಲ ದಿನಕೊಲ್ಲಡು ಈ ಸರ್ಕಾರನು ಸಂಪೂರ್ಣವಾದ ತೀರ್ಥದ ಪ್ರೇರೇಪಣೆನ ನಮ್ಮ ತುಯ್ಯ ಕಾಂಗ್ರೆಸ್ ಸರ್ಕಾರದ ತಪ್ಪು ನೀತಿಗೆ ಪೋರಾದಿ ಈ ದೇಶದ ಜನ ಶಿಕ್ಷೆ ಕೊರಿಯರೆ ಅವೇ ರೀತಿ ಬಿಜೆಪಿ ಬೊಕ್ಕಾಯ್ತ ಮಿತ್ರ ಪಕ್ಷಗಳ ಖಂಡಿತವಾದ ಈ ದೇಶದ ಜನ ಬುದ್ಧಿ ಕಲ್ಪವರಿ ಪಂಪನೆ ಕೂಡ ಪನೊಂದು ಈ ಒಂದು ಸಾರ್ವಜನಿಕ ಸಭೆಗೆ ಪಾತ್ರ ಅವಕಾಶ ಕೊರ್ನ ಈಗ ಮಾತುಗಳನ್ನ ಸದನ ಪಾತ್ರ ಅಂತಾಗ ಉಳ್ಳಾಲ ವಲಯ ಸಿಪಿಎಂ ಪಕ್ಷದ ಕಾರ್ಯದರ್ಶಿಯಾದ ಕೃಷ್ಣಪ್ಪ ಸಾಲೆ ಪಾತ್ರ ಪಡೆದು ಏನಂದರು ತುಕ್ಕೋಟು ಪ್ರದೇಶದ ನಾಗರಿಕ ಮಹಾಜನ ಬಂಧುಲೆ ಅಂಚನೆ ಇತ್ತ ಈ ಒಂದು ಸಭೆಯನ್ನು ಉದ್ದೇಶಿಸಿದ ಪಾತ್ರನಂಚಿನ ಸಿಪಿಎಂ ಪಕ್ಷದ ರಾಜ್ಯ ನಾಯಕರೇನ ಬಾಲಕೃಷ್ಣರೆ ಮತ್ತು ಮೂಲು ಸೇರಿದ್ರಂಚಿನ ಸಿಪಿಎಂ ಪಕ್ಷದ ನಾಯಕರನಕಲೆ ಕಾರ್ಯಕರ್ತರು ಇನಿ ಸಿಪಿಎಂ ಪಕ್ಷ ದೇಶಾದ್ಯಂತ ಒಂದು ಕಾರ್ಯಕರ್ತನ ಆಧಾರಡು ಉಳ್ಳಾಲ ವಲಯದ ಸಿಪಿಎಂ ಪಕ್ಷದ ನೇತೃತ್ವಡು ಈ ಒಂದು ಪ್ರತಿಭಟನಾ ಪ್ರದರ್ಶನ ಸಭೆ ದಾಯ ನಡತೊಂದುಂಡು ಪಂಪನೇನು ದಿಗ್ಗುಂಬು ಪಾತ್ರನ ಬಾಲಕೃಷ್ಣ ಪಂಡೇರಿ ಬಂದುಲೆ ನಮ್ಮ ದೇಶದ ಆಡಳಿತೆಗೆ ಮಲ್ತೊಂದು ಫ್ರಂಚಿನ ಬಿಜೆಪಿ ಸರ್ಕಾರ ಕರಿನ 7 ವರ್ಷದ ಇಂಚೆ ಜನಕ್ಕಳಿಗೆ ಕೊರ್ನಂಚಿನ ಒಂದು ಭರವಸೆ ಇನಿ ಅಕ್ಕಳು ಮಲ್ಪೊಂದು ಉತ್ತರಂಚಿನ ಜನ ವಿರೋಧಿ ನೀತಿ ಎಂಚಿನ ಪಂಪ ರೀತಿನ ನಮ್ಮ ಇನಿ ಜನಸಾಮಾನ್ಯರಿಗೆ ಮಾತರಿಗಳ ತೆರಿಪಾವಡಾಯನ ಅವಶ್ಯಕತೆ ಉಂಡು ಪಂಪ ರೀತಿಯ ಸಿಪಿಎಂ ಪಕ್ಷ ಈ ತೀರ್ಮಾನ ಬೈದನು ಕಳೆದ 7 ವರ್ಷದ ದುಂಬು ಅಧಿಕಾರ ಬರ್ಪಳೆ ದುಂಬು ಈ ದೇಶಡು ಈ ತ್ರೇಟ ಆಡಳಿತ ಮಂತ್ರಂಚಿನ ಪಕ್ಷ ಈ ದೇಶದ ಅಭಿವೃದ್ಧಿಗೆ ಸಂಪೂರ್ಣ ವಿರೋಧ ಅಂತಂದು ಈ ದೇಶದ ಅಭಿವೃದ್ಧಿನ ಸಂಪೂರ್ಣ ಕುಂಠಿತ ಮಾಡ್ಕೊಂಡು ಈ ದೇಶದ ಬಡವರಿಗೆ ಬದುಕಿನ ವ್ಯವಸ್ಥೆ ಸರಿಯಾದ ಮಲ್ತೀಜಿ ಈ ದೇಶದ ಕಾರ್ಮಿಕರಿಗೆ ಸರಿಯಾದ ಕೆಲಸದ ವ್ಯವಸ್ಥೆ ಮಲ್ತೀಜಿ ಈ ದೇಶದ ಯುವಜನಗಳಿಗೆ ಸರಿಯಾದ ಉದ್ಯೋಗದ ವ್ಯವಸ್ಥೆ ಬಲ್ಪಂದಾರ ಇನಿ ನಮ್ಮ ದೇಶದ ಒಂದು ಅರಾಜಕತೆಗೆ ಪೋಯಾರೆ ಈತು ವರ್ಷದ ಆಡಳಿತ ಮಾಡ್ತಿನ ಪಕ್ಷಗಳು ಕಾರಣ ಪಂಪರಿತಿದೆ ಬಿಜೆಪಿ ಪಂಡದೆ ಎಂಕ್ಲೆ ಒಂದು ಅವಕಾಶ ಕೊಡಲಿ ಈ ದೇಶದ ನಿರುದ್ಯೋಗ ಸಮಸ್ಯೆನ ಪರಿಹಾರ ಮಲ್ಪ ಬಡತನ ನಿರ್ಮೂಲನ ಮಲ್ಪ ರೈತರಿಗೆ ಕೃಷಿ ಉತ್ಪತ್ತಿ ಮಲ್ಪರಿಗೆ ಬೆಂಬಲ ಬೆಲೆ ಕೊಡ್ಪ ಅಕಲ್ಲ ಆತ್ಮಹತ್ಯೆಯನ್ನು ತಡೆಗಟ್ಟವ ಈ ದೇಶದ
ಕೃಷಿ ಉತ್ಪತ್ತಿ ಹೆಚ್ಚ ಮಲ್ತದೆ ದೇಶದ ಅವಶ್ಯಕ ಆಹಾರದ ಬೆಲೆ ಕಮ್ಮಿ ಮಲ್ಪ ಈ ಸೌಹಾರ್ದ ರೀತಿ ದೇಶನು ಅಭಿವೃದ್ಧಿ ಕೊನಪ್ಪ ದೇಶದ ಕಪ್ಪು ಕಾಸು ವಿದೇಶ ಉಂಡು ಆ ಕಪ್ಪು ಕಾಸು ಕೊಂಡ್ಬತ್ತು ನಿಕ್ಕಲ ಅಕೌಂಟ್ಗೂ 15 ಲಕ್ಷ ರೂಪಾಯಿ ಲೆಕ್ಕ ಪಾಡವ ಪಡ್ಪರಿತೀರಿ ಭರವಸೆ ಕೊರಿಯರಿ ಐತ ಆದರಡು ಓಟು ದೆತ್ತೊಂಡಿರಿ ಇನಿ ಅಧಿಕಾರಗೂ ಮಲ್ತೊಂದುಲ್ಲೇರು ಬಂದಿಲ್ಲ ಅಣ್ಣ ಅಧಿಕಾರ ಮಲ್ತಿರದ ಬಕ್ಕ ಓ ಭರವಸೆ ಕೊಡ್ತೀರ ಐತ ವಿರುದ್ಧವಾಯಿನ ಆಡಳಿತನಿ ಈ ಸರ್ಕಾರ ಮಲ್ತೊಂದುಂಡು ಬಡವರ ಪರವಾದಿ ಕೆಲಸ ಮಲ್ಪುಣ ಬುಡ್ದು ಇನಿ ಶ್ರೀಮಂತರ ಪರವಾದಿ ಕೆಲಸ ಮಲ್ತದೆ ಬಡವೇರೇನೆ ನನಳಾತ್ ಬಡವೇರು ಮಲ್ತದೆ ನಿರ್ಗತಿಕರೇನೆ ನನಳಾತ್ ನಿರ್ಗತಿಕರು ಮಲ್ತದೆ ಶ್ರೀಮಂತರೇನೆ ಆಯ್ನಾತ್ ದುಪ್ಪಟ್ಟು ಒಟ್ಟು ಅಕಲೇನು ಶ್ರೀಮಂತರ ತನ್ನ ಹೆಚ್ಚ ಮಲ್ಪರ ಪ್ರಯತ್ನ ಸರ್ಕಾರ ಮಲ್ತೊಂದು ಬಂದಿಲ್ಲ ಇನ್ನೇ ಪಾತ್ರ ಪಂಡರಿ ಕೊರೋನಾ ಬರ್ತದೆ ನಮ್ಮ ದೇಶಗೂ ಕೊರೋನಾ ಬರ್ತಿನ ಪಕ್ಕ ನಮ್ಮ ಪ್ರಧಾನ ಮಂತ್ರಿಗಳು ಲಾಕ್ಡೌನ್ ಘೋಷಣೆ ಮಾಡ್ತಾರೆ ಪೂರಾ ಅಲ್ಪಡೆ ಬಾಕ್ಯಾನು ಕೈಗಾರಿಕೆ ಕೃಷಿ ವ್ಯಾಪಾರ ಜನಸಾಮಾನ್ಯನ ಪೂರ ಅಲ್ಪ ಬಾಕ್ಯಾನಿರದ ಬಕ್ಕ ಜನಕ್ಕಲಿಗೆ ಕೆಲಸ ಇಜ್ಜಿ ಉಣಿಯರ ಆಹಾರ ಇಜ್ಜಿ ಅಕ್ಕಲಿಗೆ ಒವ್ವೇ ವ್ಯವಸ್ಥೆ ಜನ ಪಡ್ತಾರೋ ಅಕ್ಕಲಿಗೆ ಒವ್ವೇ ವ್ಯವಸ್ಥೆ ಮಲ್ಪಣ ಗಂಡ ಗಾಳಿ ಅಂದ್ರೆ ಈ ದೇಶದ ಜನಕ್ಕಲಿನ ಕೊರೋನಾ ಪಡ್ಪಣಂಜಿ ವೈರಸ್ ರೋಗದ ವಿಚಾರಗಳು ಭಯ ಬಿಟ್ಟದು ಐತ ಬಗ್ಗೆ ಜಾಗ್ರತೆ ಪುಟ್ಟವನ ಕೆಲಸ ನೀ ಸರ್ಕಾರ ಮಲ್ತಿನ ತಂದೆ ನಿಕ್ಕಲು ಬದುಕೆರೆಗೆ ದಾದ ಮಲ್ತಾರೆ ನಿಕ್ಕಲು ಒಣಸಿಗೆ ದಾದ ಮಲ್ತಾರೆ ನಿಕ್ಕಲು ಮರ್ದಿಗೆ ಇಂಚಿನ ಮಲ್ತಾರೆ ನಿಕ್ಕಲು ಬೇಟೆ ವ್ಯವಸ್ಥೆ ಇಂಚಿನ ಮಲ್ತಾರೆ ಪಂಪರಿತಿರು ವಿಚಾರಣೆ ನಿಜಂದ ಇನಿ ಐನೇ ದುಂಬು ಕೊಡುದು ಕೊರೋನಾ ಬರ್ತನೆ ಇನ್ನಿಲ್ಲ ಕೊರೋನಾ ಉಂಡು ಆಂಡ ಇನಿ ಕೊರೋನಾದಾದ ಏತೋ ಕೈಗಾರಿಕೆಯಲ್ಲಿ ಉಂಟುದ್ರು ಏತೋ ಲಕ್ಷ ಜನ ಕಟ್ಲ ಜನಕ್ಕನ್ನ ಕೆಲಸ ಪೋತಲು ಏತೋ ಲಕ್ಷ ಕಟ್ಲ ವ್ಯಾಪಾರಸ್ಥರು ವ್ಯಾಪಾರ ಜನಲೆ ಕಾತರು ಏತೋ ಲಕ್ಷ ಕಟ್ಲ ಕೆಲಸ ದಕ್ಲಿಗೆ ಇನ್ನಿಲ್ಲ ತಿಂಗಳಿಡೀ ಕೆಲಸ ಜನ ಸ್ಥಿತಿ ನಿರ್ಮಾಣ ಆಗ್ತದೆ ಇತ್ತಿನ ಕೆಲಸಗೂ ಸರಿಯಾದ ರೀತಿಯ ಕೂಲಿ ಸಂಬಳ ಇಜ್ಜಿ ಅವಳ ಸರಿಯಾದ ಸಮಯಕ್ಕೂ ತಿಕ್ಕಂದ ಬದುಕೆರಡೆ ಕಷ್ಟಡು ಪುಣಂಚಿನ ಸಂದರ್ಭಡು ಇನಿ ನಮ್ಮ ದೇಶಡು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇನಿ ಚರಿತ್ರೆಡೆ ಪೆಟ್ರೋಲ್ಗೂ 100 ರೂಪಾಯಿ ಗ್ಯಾಸ್ಗೆ ಡೀಸೆಲ್ಗೆ 20 ರೂಪಾಯಿ ಗ್ಯಾಸ್ಗೆ 80 ರೂಪಾಯಿ ಮುಟ್ಟ ಇನ್ನು ಜನ ಬದುಕೇನೆ ಸಾಧ್ಯ ಜನಂಚಿನ ಕೊಡ್ತಿಡು ಈ ಗ್ಯಾಸ್ ಪೆಟ್ರೋಲ್ ಡೀಸೆಲ್ಗೆ ರೇಟ್ ಹೆಚ್ಚ ಮಾಡ್ತದೆ ಇನ್ನು ನಮ್ಮ ಜೀವ ರಂಚ ಬೋರ್ತಂಚಿನ ಅವಶ್ಯಕ ಎಂಚಿನ ವಸ್ತುలుಂಡ ಐತ ಬೆಲೆ ರೇಟ್ ಓವೇ ಒಂಜಿ ಬಡವೆ ಐನು ಅಂಗಡಿ ಹಿಡಿದು ಹೋದು ಖರೀದಿಸರೆ ಸಾಧ್ಯ ಜನಂಚಿನ ರೀತಿನ ಸೃಷ್ಟಿ ಮಾಡ್ತಂದು ಈ ಸರ್ಕಾರ ಒಂಜಿ ಮೇಟೆ ಪಾತ್ರ ಪಂಡರೆ ನಮ್ಮ ದೇಶದ ಕೃಷಿ ಉತ್ಪತ್ತಿ ಮಲ್ಪಣಕು ಕೃಷಿ ಉತ್ಪತ್ತಿ ಮಲ್ಪಣಕ್ಲೆಗೆ ಬೆಂಬಲ ಬೆಲೆ ಕೊಡ್ತು ಅಕ್ಲೆಗೆ ಸಬ್ಸಿಡಿ ಕೃಷಿಕ ಬೀಜ ಗೊಬ್ಬರ ಸಬ್ಸಿಡಿ ರೀತಿ ಕೊಡ್ತು ಕೃಷಿ ಉತ್ಪತ್ತಿ ಜಾಸ್ತಿ ಮಾಡ್ತಿದೆ ಆಹಾರದ ಒಂಜಿ ವ್ಯವಸ್ಥೆ ಹೆಚ್ಚ ಮಲ್ಪರ ಪ್ರಯತ್ನ ಮಲ್ಪಡ ಸರ್ಕಾರ ಅಕ್ಕಲಗಿತ್ತಿನಂಚಿನ ಕಾನೂನು ರೈತರಿಗಿತ್ತಿನಂಚಿನ ಭೂ ಸುಧಾರಣೆಗೆ ತಿದ್ದುಪಡಿ ಎಪಿಎಂಸಿಗೆ ತಿದ್ದುಪಡಿ ಅಗತ್ಯ ಸರಕು ತಿದ್ದುಪಡಿ ಕರೆಂಟ್ ಖಾಸಗೀಕರಣ ತಿದ್ದುಪಡಿ ಕೊಂಡ್ಬರ್ತದೆ ಇನಿ 100 ದಿನದ ಹೆಚ್ಚ ಡೆಲ್ಲಿಡಿ ಅಕ್ಕಳು ಈ ಒಂದು ಮಸೂದೆನೆ ತಿದ್ದುಪಡಿ ಪಿರದೆಪ್ಪಲೆ ಈ ದೇಶದ ಕೃಷಿನ ಒರಿಪ್ಪಲೆ ಈ ದೇಶದ ರೈತರನ್ನು ಬದುಕೆರೆ ಬಿಡ್ಲಿ ಕೃಷಿ ಉತ್ಪತ್ತಿ ಜಾಸ್ತಿ ಮಲ್ಪರೆ ಬಿಡ್ಲಿ ರೈತ ವಿರೋಧಿ ಜನ ವಿರೋಧಿ ಕಾರ್ಮಿಕ ವಿರೋಧಿ ದೇಶ ವಿರೋಧಿ ಈ ತಿದ್ದುಪಡಿನ ಪಿರದೆಪ್ಪಲೆ ಪಂಡದು 3 ತಿಂಗಳ ಹೆಚ್ಚ ಇನಿ ಡೆಲ್ಲಿಡಿ ಈ ಚಲಿಕ್ ದೊಂಬುಗು ಈ ರಾತ್ರಿ ಪಗೆಲು ಅಲ್ಪ ಸತ್ಯಾಗ್ರಹ ಮಲ್ತದೆ 200 ಜನ ಮುಟ್ಟ ಪ್ರಾಣನು ತ್ಯಾಗ ಮಲ್ತಾರೆ ಮಲ್ತಿಂದರ ಈ ಸರ್ಕಾರ ಐತ ಗಮನಪ್ಪ ಅಂದ್ರೆ ಇನ್ನು ದರ ಏರಿಕೆ ಜಾಸ್ತಿ ದಾಯ ಮಲ್ತೀನಿ ನೀನ್ ತಡೆಗಟ್ಟಲಿ ಕೃಷಿ ಮಸೂದೆ ತಿದ್ದುಪಡಿ ತಡೆ ಮಲ್ಪಲ ಸರಿ ಏರ ಅಲ್ಲ ಪತ್ರಕರ್ತರೇ ಈ ದೇಶದ ವಿಜ್ಞಾನಕರು ಏರ್ಲ ಪಣ್ಣನಾಡ ಅಕ್ಕಲ ಮಿತ್ತು ಅಪವಾದ ಪಾರ್ದು FIR ಬಂತದು ಕೇಸ್ ಪಾರ್ದು ಅಕ್ಕಲ ಜೈಲು ಪಾಂಡ ವ್ಯವಸ್ಥೆ ಮಲ್ಪೊಂದಿಲ್ಲೇರು ಪೋಡಿ ಹೊಂದಿಲ್ಲೇರ ತಂದೆ ಈ ಸರ್ಕಾರ ಈ ಒಂಜಿ ಜನಸಾಮಾನ್ಯರೇ ಬಡವರಿಗೆ ರೈತರಿಗೆ ಕಾರ್ಮಿಕರಿಗೆ ಒಂಜಿ ಬದುಕುವ ಸ್ಥಿತಿ ಎಂಚ ಒಂಜಿ ಸೃಷ್ಟಿ ಮಲ್ಪಣಿ ಪಂಪರು ಎತ್ತಿದ ಓವೇ ವಿಚಾರಗೂ ಗಂಡ ಗಾಳಿಗೆ ಸರ್ಕಾರ ಪ್ರಧಾನಿ ಪವಂದ ನಮ್ಮ ದೇಶದ ಅದಾನಿ ಅಂಬಾನಿ ಅಂಚನೆ ಶ್ರೀಮಂತರನ ಅಕ್ಕಲ ಶ್ರೀಮಂತನು ಅಕ್ಕಲಿನ ಕಾಪುಣ ಅಕ್ಕಲಿನ ರಕ್ಷಣೆ ಮಲ್ಪಣೆ ವ್ಯವಸ್ಥೆ ಬಂಡೊಂದು ಬಂದುಲೆ ಇನ್ನು ನಮ್ಮ ಬಂಡೊಂದಿಲ್ಲ
ಬೆಲೆ ಏರಿಕೆ ಜಾಸ್ತಿ ಆದ್ರೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಕಾರಣ ನೇತ ಬೆಲೆ ಕಮ್ಮಿ ಮಾಡ್ತಾರ ವಾರಿ ರೀತಿ ಕಮ್ಮಿ ಮಾಡ್ತಾರಲ್ಲ ಅವಶ್ಯಕ ವಸ್ತುನ ಬೆಲೆ ಕಮ್ಮಿ ಮಲ್ಪರೆ ಸಾಧ್ಯ ಉಂಡು ಒಂಜಿ ಬಡವರು ಬದುಕರೆ ಸಾಧ್ಯ ಉಂಡು ಪಂಡಂದ ನಿಖಲು ನೇನು ಇಂಚನೆ ಪಂಡದು ಪೋಚಿ ಇಂದು ದೇಶ ದ್ರೋಹಿ ನಿಖಲ ಒಂದು ಇದು ದೇಶ ವಿರೋಧಿ ಚಟುವಟಿಕೆ ಭಯೋತ್ಪಾದಕರ ಬೆಂಬಲ ಕೊಡ್ಪಂಜಿನ ಚಟುವಟಿಕೆ ಇನ್ನು ಕೊರೋನಾ ತಿರುಗಿದು ಬರೋದುಂಡು ಕೊರೋನಾದ ಜಾಗ್ರತೆ ರಾಡು ನನಜಿಪಿರ ಲಾಕ್ಡೌನ್ ಮಲ್ಪಂದೆ ಸಾಧ್ಯ ಅಜ್ಜಿ ನೀನು ಮಲ್ಪಡಾಪುಡು ಪಂಪರೀತಿ ಬೊಕ್ಕೊಂಜಿ ಬೇಟ್ ಓಡಿ ಬಂದುಳ್ಳೇರು ಕೊರೋನಾ ಆಯ್ತಾ ಲಸಿಕೆ ಮಲ್ಲ ಪ್ರಚಾರ ಕೊರೋನಾ ಲಸಿಕೆ ಆಯ್ಲ ಕೊರಡು ಮೇಲೆ ಕೊರಡು ಆರ್ಲ ಕೊರಡು ಮೇರ್ಲ ಕೊರಡು ಮಾತರ್ಲ ಕೊರಡು ಐಕಿ ಏರಿ ಎಂಚ ದೆತ್ತೊಣ್ಣಿ ಎಂಚ ಕೊರುಪುಣಿ ಕೊರೊಂಡೈತ ಪರಿಣಾಮ ಎಂಚಿನ ಪಂಪರೀತಿ ಸ್ಪಷ್ಟತೆ ಭರವಸೆ ಇಜ್ಜಿ ಈ ರೀತಿ ಪಂಡೊಂದಿಲ್ಲ ಕೊರೋನಾಗೂ ಜಾಗ್ರತೆ ಆಡು ಸರಿ ಒಪ್ಪಣಿಗ ಐಕೆ ಲಸಿಕೆ ಆಡು ಒಪ್ಪಣಿಗ ಈ ದೇಶದ ಕೊರೋನಾ ಮಾತ್ರ ಈ ದೇಶದ ಕೊರೋನಾ ಮಲ್ಲ ಮಾರಣಾಂತಿಕ ಜೀವೋಪೋಪಣಂಚಿನ ರೋಗ ಉಂಡು ಕ್ಷಯ ರೋಗ ಉಂಡು ಕ್ಯಾನ್ಸರ್ ಉಂಡು ನೇಕ ಸರಿಯಾದ ರೀತಿದ ಮರ್ದು ಕಂಡು ಬರ್ತದಿರಾ ನೇತಿ ಏತು ಜೀವೋಪೋನುಂಡು ನೇಕಿ ವ್ಯವಸ್ಥೆ ಸರ್ಕಾರ ಮಲ್ತದಿನ ಕಾಲಿ ಜನಕ್ಕೆ ಭಯಪಟ್ಟಾರ ಪೋಡಿಯಾರ ಕೊರೋನಾ ಲಸಿಕೆ ಪಂಡು ಮಲ್ಪುಲೆ ಸ್ವಾಮಿ ಕೊರೋನಾ ಲಸಿಕೆ ಮಲ್ಪುಲೆ ಜನಕ್ಕಳ ಆರೋಗ್ಯ ರಕ್ಷಣೆ ಮಲ್ಪುಲೆ ಅಂಚನೆ ಆ ಕ್ಯಾನ್ಸರ್ಗಳ ಕ್ಷಯ ರೋಗಗಳ ಐಕ್ಯಲ ವ್ಯವಸ್ಥೆ ಮಲ್ಪುಲೆ ಬಕ್ಕ ಒಂಜಿ ನಿಖಲೆ ಎಂಕುಲು ಪಂಪ ಇನಿ ಮಾತಾ ರೋಗಗಳ ಹೆಚ್ಚ ಕೊರೋನಾ ಹೆಚ್ಚ ಜನಕ್ಕಲು ಉಣಿಯ ಹೆಜ್ಜೆಂದ ಆಹಾರ ಹೆಜ್ಜೆಂದ ಸೈಯೊಂದಿಲ್ಲರಿ ಮಾತೆದ್ಲ ದುಂಬು ಅಕ್ಳಿಗೆ ಆಹಾರ ಬೋಡ್ತೀರಿ ಆಹಾರದ ವ್ಯವಸ್ಥೆ ಮಲ್ಪುಲೆ ಬೆಲೆ ಏರಿಕೆ ತಡೆ ಮಲ್ಪುಲೆ ಪಂಪರೀತಿಡು ಪಣ್ಣೊಂದಿಲ್ಲ ನೇನು ನನಳಂಜಿಕಲು ದುಮ್ಮಕ್ಕೊಂದು ಪೋಂಡ ಬಾರಿ ದೇಶದ ಜನಕ್ಕಲು ಬೇತೆ ರೀತಿ ದಂಗನೆ ಲಕ್ಕೊಡಾವು ಈ ರೀತಿ ಅವಕಾಶ ಕೊರಚಿ ಬದುಕೆರೆ ಕಷ್ಟಾದುಲ್ಲೇರು ಪಂಪರೀತಿ ಪಣ್ಣೊಂದು ಬೊಕ್ಕೊಂಜಿ ಮೈಟ್ ಬೇಲೆ ಇತ್ತಿರಡೆ ಬೇಲೆ ಇಜ್ಜಿ ಮೆಕ್ಕಳ ಲೆಕ್ಕ ಪ್ರಕಾರ ಕೋಟಿ ಕಟ್ಟ ಬೇಲೆ ಇತ್ತಿನ ಬೇಲೆ ಕಮ್ಮಿ ಆಗ್ತದೆ ಮೆಕ್ಕಳು ಉದ್ಯೋಗ ಹೆಚ್ಚೆ ಮಲ್ಪಡೆ ಬಿಡ್ಲೆ ಇತ್ತಿನ ಉದ್ಯೋಗನೇ ಕಮ್ಮಿ ಆಗ್ತದೆ ಬೊಕ್ಕೊಂಜಿ ಮೈಟ್ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗ್ತಂದಾಂಡ ಏರಾಲ ಈ ದೇಶದ ಈ ಜಿಲ್ಲೆದ ಜವನರು ಅಥವಾ ಜನಕುಲು ವಿದ್ಯಾಭ್ಯಾಸ ಅಕ್ಷರ ಕಲ್ತದೇ ಇರೋದಾಂಡ ಒಂಜಿ ಪೊರ್ಲದಂಚೂರು ಹಂಗಿ ಪಾರದೇ ಇರೋದಾಂಡ ಐಕೆ ಪೂರ ಒಂಜನೇ ಕಾರಣ ಈ ಜಿಲ್ಲೆದ ಬೀಡಿ ಕೈಗಾರಿಕೆ ಬಂದಿಲ್ಲ ಬೀಡಿ ಕೈಗಾರಿಕೆ ಈ ಜಿಲ್ಲೆ ಇತ್ತಿರದವರ ಇನ್ನು ಇಲ್ಲದ ಅಪ್ಪಡಕಲು ಬೀಡಿ ಕಟ್ಟಿದವರ ಅಕಲ ಸಂಪತ್ತದ ನೂದೆಟ್ಟು ನೂದುಲ ಇಲ್ಲದ ಕುಟುಂಬದ ನಿರ್ವಹಣೆಗೆ ಉಪಯೋಗ ಐನೇದವರ ಇನ್ನು ಒಂಜಿ ಜೋಕ್ಲೇನು ಸಾಲೆ ಕಡಪರ ಸಾಧ್ಯ ಆಗ್ತದೆ ಅಕಲಿಗೆ ಒಂಜಿ ಆರೋಗ್ಯ ತುಯರ ಸಾಧ್ಯ ಆಗ್ತದೆ ಅಕಲಿಗೆ ಒಂಚೂರು ಆಹಾರ ಕೊರಿಯರ ಸಾಧ್ಯ ಆಗ್ತದೆ ಅಂಚಿನ ಬೀಡಿ ಕೈಗಾರಿಕೆಗೆ ಈ ಸರ್ಕಾರ ಕೊಂಡ್ಪ ಕಾಯ್ದೆ ಬಂದ್ಬಿಡ ಕೊಂಡ್ ಬರ್ತದೆ ಇನ್ನು ಆ ಬೇಳೆನ ಸಂಪೂರ್ಣ ಉಂಟವರ ಸ್ಥಿತಿಗೆ ಕಾನೂನು ಕೊಂಡಾಯ್ತು ಇನ್ನು ಬೀಡಿ ಒಯ್ತನಾಗ 10,000 ರೂಪಾಯಿ ದಂಡ 18 ವರ್ಷ ತಿರ್ತು ಒಯ್ತನಾಗ 50,000 ರೂಪಾಯಿ ದಂಡ ಬೀಡಿದ ಲೇಬಲ್ ಪಂಡ 1 ಲಕ್ಷ ದಂಡ ಲೈಸೆನ್ಸ್ ಜನ ಮಾರಂಡ 1 ಲಕ್ಷ ದಂಡ 1 ತಿಂಗಳು ಜೈಲು ಶಿಕ್ಷೆ 7 ತಿಂಗಳು ಜೈಲು ಶಿಕ್ಷೆ ಈ ರೀತಿದ ಕಠೋರವಾದ ಕಾನೂನು ಕೊಂಡ್ ಬರ್ತದೆ ಇನ್ನು ಬೀಡಿನ ಪಂಡ ಬೀಡಿದ ಪಿರವರ್ದು ಕೋಟ್ಯಾನು ಜನ ಬದುಕೊಂಡಿಲ್ಲರೇ ಅವು ಪುಗೆರೆ ಉತ್ಪತ್ತಿ ಮಲ್ಪಡ ರೈತರಾದಪ್ಪು ಹಿರೇ ಉತ್ಪತ್ತಿ ಮಲ್ಪಡಕ್ಕಲಾದಪ್ಪು ಅತ್ತನ ಬೆತೆ ಬೇತೆ ರೀತಿ ಕೆಲಸ ಮಲ್ಪಡ ಲೋಡಿಂಗ್ ಅನ್ಲೋಡಿಂಗ್ ಮಲ್ಪಡಕ್ಕಲಾದಪ್ಪು ಬೆತೆ ಬೇತೆ ರೀತಿ ಕಾರ್ಮಿಕರು ಕೆಲಸ ಮಲ್ಪಡಕ್ಕಲಾದಪ್ಪು ವ್ಯಾಪಾರ ಮಂತದ ಬದುಕುನ ಹಲವಾರು ಲಕ್ಷ ಕಟ್ಲೆ ಕುಟುಂಬಗಳು ಬದುಕೊಂಡು ಅಂಚಿನ ಬೀಡಿನಿ ಮೆಕ್ಕಲು ಹೊಂತಾ ಇರ್ನಾಂಡ ಈ ಒಂಜಿ ಕುಟುಂಬದ ಬದುಕುನ ಆಧಾರ ಎಂಚಿನ ಅಪಕಾಯಿ ಕೊಂಜಿ ಬದಲಿ ವ್ಯವಸ್ಥೆ ಬೇಕು ಅದನ್ನ ಮಲ್ತದೇರ ಆ ಓಲ ಇಜ್ಜಿ ಮೆಕ್ಕಳಿಗೆ ಒಟ್ಟಾರೆ ಒಂಜಿ ಗಂಜಲಿ ಸರ್ಕಾರ ಮಲ್ಪದಿತ್ತು ಪಂಡದು ಇನಿ ಈ ಒಂಜಿ ಕೇಂದ್ರ ಸರ್ಕಾರ ಅಂಚನೆ ರಾಜ್ಯ ಸರ್ಕಾರ ಈ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದ ಬೆಲೆನ ಕಮ್ಮಿ ಮಲ್ಪಡು ಅಂಚನೆ ಜನಸಾಮಾನ್ಯರಿಗೆ ಬೋಡ್ತಂಚಿನ ಅವಶ್ಯಕ ವಸ್ತುಲ್ಲ ಮಾತಾದರಲ್ಲ ಕಮ್ಮಿ ಮಲ್ಪಡು ಇನಿ ಈ ಕೊರೋನಾದ ಎತ್ತೋ ಬಡವರು ಬದುಕೆರೆ ಸಾಧ್ಯ ಸ್ಥಿತಿ ಬಡವರ ಜೋಕುಲು ಸಾಲೆಗೆ ಪಾರೆ ಸಾಧ್ಯ ಸ್ಥಿತಿ ಬಡವರ ಜೋಕುಲು
ಜನಗಳ ಆರೋಗ್ಯದ ಬಗ್ಗೆ ವ್ಯವಸ್ಥೆ ಆಸ್ಪತ್ರೆಗೆ ಕೊಂದು ಬೇರೆ ಸಾಧ್ಯತೆಯ ಸ್ಥಿತಿ ಇನ್ನು ಆಹಾರದ ಕೊರತೆ ಮಾತ ಆದಿತ್ರ ಪೂರ್ತುಡಿ ಸರ್ಕಾರ ನೇನು ಮಾತ ತಡೆಗಟ್ಟಡು ನೀಕು ಮಾತ ಪರಿಹಾರ ವ್ಯವಸ್ಥೆ ಮಲ್ಪಡು ಪಡಿಪರಿತೀರಿ ಪನ್ನೀರಿಗಾದು ಸಿಪಿಎಂ ಪಕ್ಷ ದೇಶಾದ್ಯಂತ ಈ ಒಂದು ಪ್ರತಿಭಟನಾ ಪ್ರದರ್ಶನ ನಡಪಡು ಅಂಚಾದು ತೊಕ್ಕೋಟ್ಲ ಈ ಪ್ರದರ್ಶನ ನಡತಡು ಈ ಒಂದು ಪ್ರದರ್ಶನ ಭಾಗವಹಿಸಿದ ಪಾತ್ರ ಅವಕಾಶವಂತ ಕೋರ್ಲಿಕ್ಕೆ ಮಾತರಿಗಳ ಯಾನು ಕೃತಜ್ಞತೆ ಸಲ್ಲಿಸದು ಎನ್ನ ಪಾತ್ರ ಉಂಟು ಉಳ್ಳಾಲ ವಲಯ ಡಿವೈಎಫ್ಐದ ಅಧ್ಯಕ್ಷರಾಯನ ಅಶ್ರಫ್ ಕೇಸರೋಡ್ ಪಾತ್ರ ಬಂದಕ್ಕೇನಂದು ಸಿಪಿಐಎಂ ಪಕ್ಷ ಏನು ಮೋದಿ ಸರ್ಕಾರ ಡೀಸೆಲ್ ಹಾಗೂ ಪೆಟ್ರೋಲ್ ಮತ್ತು ಗ್ಯಾಸ್ ಬೆಲೆಯನ್ನ ಏರಿಕೆ ಮಾಡಿದೆ, ಜೊತೆಗೆ ಜನವಿರೋಧಿ ಕಾನೂನುಗಳನ್ನ ಜಾರಿ ಮಾಡ್ತಾ ಇದೆ. ಇದನ್ನು ವಿರೋಧಿಸಿ ರಾಷ್ಟ್ರವ್ಯಾಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಅದರ ಭಾಗವಾಗಿಯೇ ಇವತ್ತು ತೊಕ್ಕೋಟು ಪ್ರದೇಶದಲ್ಲಿ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಸಮಿತಿ ಸದಸ್ಯರಾದಂತಹ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಅವರು ಮಾತಾಡಿದ್ದಾರೆ. ನಮ್ಮ ಉಳ್ಳಾಲ ವಲಯ ಸಿಪಿಐಎಂ ಕಾರ್ಯದರ್ಶಿಯಾದವರಂತ ಶ್ರೀಯುತ ಕೃಷ್ಣಪ್ಪ ಸಾಲಿಯನ್ರವರು ಮಾತಾಡಿ ಈ ಸರ್ಕಾರದ ಜನವಿರೋಧಿ ನೀತಿಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿ ಹೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತಾ ಪೆಟ್ರೋಲ್ ಅಂತೂ ಹಲವು ರಾಜ್ಯಗಳಲ್ಲಿ ಶತಕವನ್ನ ದಾಟಿದೆ. ಡೀಸೆಲ್ ಬೆಲೆ ಇನ್ನೇನು ಶತಕದ ಸನಿಹದಲ್ಲಿದೆ. ಗ್ಯಾಸ್ ಬೆಲೆಯಂತೂ ಪ್ರತಿದಿನ ಏರ್ತಾನೆ ಇದೆ. ಆದರೆ ಸರ್ಕಾರ ಮಾತ್ರ ಇದು ಯಾವುದಕ್ಕೂ ತಲೆ ಕೆಡಿಸದೇನೆ ಏನು ಮುಂಬರುವ ಚುನಾವಣೆ ಇದೆ ಅದನ್ನ ದೃಷ್ಟಿಕೋನದಲ್ಲಿಟ್ಕೊಂಡು ಮಾತ್ರ ಮೋದಿ ಆ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನೀವು ನೋಡಿರ್ಬೋದು, ನಾನು ತಮಿಳ್ ಕಲಿಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ. ಇವತ್ತು ಹೋಗಿ ಒಂದು ಲಸಿಕೆಯನ್ನು ತಗೊಂಡಿದ್ದಾರೆ. ಆ ಲಸಿಕೆ ತೆಗೆಯೋದ್ರಲ್ಲಿ ಯಾವ ರೀತಿಯ ರಾಜಕಾರಣವನ್ನ ಮಾಡಿದ್ದಾರೆ ಅನ್ನೋದನ್ನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜನ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಅಸ್ಸಾಂನ ಶಾಲ್ ಹಾಕೊಂಡು ಪುದುಚೇರಿಯ ನರ್ಸೊಂದು ಆ ಕಡೆ ನಿಲ್ಲಿಸಿ, ಕೇರಳದ ನರ್ಸನ್ನ ಈ ಕಡೆ ನಿಲ್ಲಿಸಿ, 3 ರಾಜ್ಯದಲ್ಲಿ ಚುನಾವಣೆ. ಈ ರೀತಿಯ ಒಂದು ಡ್ರಾಮಾಬಾಜಿಯ ಮೂಲಕ ಜನರ ಮನಸ್ಸನ್ನ ತಿರುಚುವಂತ ಕೆಲಸವನ್ನ ಮಾಡ್ತಾ ಚುನಾವಣೆಯನ್ನ ಗೆಲ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಜನ. ಪೆಟ್ರೋಲ್ ಡೀಸೆಲ್ ಬೆಲೆ ಈ ರೀತಿ ಏರಿಕೆ ಆಗ್ತಿದ್ರು ಬಿಜೆಪಿ ಯಾವುದೇ ಮುಲಾಜಿಲ್ಲದೆ, ಯಾವುದೇ ರೀತಿಯ ನಾಚಿಕೆ ಇಲ್ಲದೆ ಇದನ್ನ ಸಮರ್ಥಿಸ್ತಾ ಇದೆ. ಕೊರೋನಾ ಬಂತು, ದೇಶದ ಆರ್ಥಿಕತೆ ನಷ್ಟ ಆಯಿತು. ಇದಕ್ಕಾಗಿ ಪೆಟ್ರೋಲ್ ಬೆಲೆ ಏರಿಕೆ ಅನಿವಾರ್ಯ, ಗ್ಯಾಸ್ ಬೆಲೆ ಏರಿಕೆ ಅನಿವಾರ್ಯ, ಡೀಸೆಲ್ ಬೆಲೆ ಏರಿಕೆ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ ಈ ಬಿಜೆಪಿ ಅಂಧಭಕ್ತರು. ಕೊರೋನಾ ಅನ್ನೋದು ಕೇವಲ ಭಾರತಕ್ಕೆ ಮಾತ್ರ ಬಂದದ್ದಲ್ಲ, ಇಡೀ ವಿಶ್ವವೇ ಕೊರೋನಾದ ಸಂಕಷ್ಟದಲ್ಲಿ ನಲಗಿತ್ತು. ಇಡೀ ವಿಶ್ವದ ಎಲ್ಲ ದೇಶಗಳು ಕೊರೋನಾ ಸಂಕಷ್ಟವನ್ನು ಅನುಭವಿಸಿದೆ. ಆದರೆ ಯಾವ ದೇಶದಲ್ಲೂ ಈ ರೀತಿಯ ಬೆಲೆ ಏರಿಕೆ ಆಗಲಿಲ್ಲ. ಯಾವ ದೇಶದಲ್ಲೂ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಆಗಿಲ್ಲ, ಗ್ಯಾಸ್ ಬೆಲೆ ಏರಿಕೆ ಆಗಿಲ್ಲ, ದಿನನಿತ್ಯ ಬಳಸುವಂತಹ ಬೇಳೆಕಾಳುಗಳ ಬೆಲೆ ಏರಿಕೆ ಆಗಿಲ್ಲ, ಅಡುಗೆ ಎಣ್ಣೆಯ ಬೆಲೆ ಏರಿಕೆ ಆಗಿಲ್ಲ. ಆದರೆ ಭಾರತದಲ್ಲಿ ಮಾತ್ರ ಯಾಕೆ ಏರಿಕೆ ಆಗ್ತಾ ಇದೆ? ಇದಕ್ಕೆ ನಿಜವಾದ ಕಾರಣ ಏನು? ಕೊರೋನಾ ಅಲ್ಲ. ಏನು ಮೋದಿ ಸರ್ಕಾರದ ಒಂದು ಆರ್ಥಿಕ ನೀತಿಯನ್ನೇ ಹಾಳು ಮಾಡುವಂತ ನೋಟ್ ಬ್ಯಾನ್ ಬಂತು. ಇದರ ಪರಿಣಾಮ ಇವತ್ತು ಪೆಟ್ರೋಲ್ ಬೆಲೆ ಏರಿಕೆ ಇದಕ್ಕೆ ಕಾರಣ ಅವತ್ತು ಮೋದಿಯ ನೋಟ್ ಬ್ಯಾನ್. ಇವತ್ತು ಅಂಗಡಿಯವರ ಉದ್ದಿಮೆ ಇಲ್ಲದೆ, ವ್ಯಾಪಾರ ಇಲ್ಲದೆ ನಷ್ಟ ಹೊಂದಲಿಕ್ಕೆ ಕಾರಣ ಮೋದಿಯ ನೋಟ್ ಬ್ಯಾನ್. ಆದರೆ ಇದನ್ನು ಸಮರ್ಥಿಸಲಿಕ್ಕೆ ಇವರಿಗೆ ಧೈರ್ಯ ಇಲ್ಲ. ಸುಮ್ಮನೆ ಕೊರೋನಾದ ಹೆಸರು ಹಾಕೊಂಡು ದೇಶದ ಆರ್ಥಿಕತೆ ನಷ್ಟ ಆಯಿತು, ಅದಕ್ಕಾಗಿ ಮೋದಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ ಅನ್ನೋ ರೀತಿಯ ಒಂದು ಪೂರ್ಣವಾದವನ್ನ ಮಂಡಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆ ಇಳಿತಾ ಇದೆ. ಇಲ್ಲಿಂದಲೇ ಹೋಗುವಂತ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಇಂದ ಹೋಗುವಂತ ಪೆಟ್ರೋಲ್ ಬೆಲೆ ಪಕ್ಕದ ಶ್ರೀಲಂಕಾದಲ್ಲಿ, ನೇಪಾಳದಲ್ಲಿ ಇಲ್ಲಿನ ಅರ್ಧ ಬೆಲೆಗೆ ಸಿಗ್ತಾ ಇದೆ. ಅಂದ್ರೆ ಇಲ್ಲಿ ಯಾಕಾಗಿ ಜಾಸ್ತಿ ಬೆಲೆ ಸಿಗ್ತಾ ಇದೆ? ಪೆಟ್ರೋಲ್ನ ಬೆಲೆ ಕಡಿಮೆ ಇದೆ, ಆದರೆ ಸರ್ಕಾರಗಳಿಗೆ ಹೋಗುವ ತೆರಿಗೆ ಜಾಸ್ತಿ ಇದೆ. ಇವರು ಎಲ್ಲಾ ರೀತಿಯಿಂದ ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ. ಆದರೆ ಜನಗಳಿಗೆ ಈ ಸರ್ಕಾರದ ಜನವಿರೋಧಿ ನೀತಿಯನ್ನು ಅರ್ಥ ಮಾಡಲಿಕ್ಕೆ ಇವರು ಅವಕಾಶವನ್ನ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಬೇರೆ ಬೇರೆ ವಿಷಯವನ್ನ ಮುಂದಿಡ್ತಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ಅಂತ ಒಂದ್ ಕಡೆ ತೋರಿಸಿದ್ರೆ, ಚೀನಾದ ವಿರುದ್ಧ ದಾಳಿ ಅಂತ ಇನ್ನೊಂದ್ ಕಡೆ ತೋರಿಸ್ತಾರೆ, ರಾಮ ಮಂದಿರ, ಬಾಬರಿ ಮಸೀದಿ ವಿಷಯವನ್ನು ತೋರಿಸ್ತಾರೆ, ತ್ರಿವಳಿ ತಲಾಖ್ ಅನ್ನು ತೋರಿಸ್ತಾರೆ, ಪೌರತ್ವ ಕಾಯ್ದೆಯನ್ನು ತೋರಿಸ್ತಾರೆ. ಈ ರೀತಿಯ ನಾಟಕವನ್ನ ಆಡುವುದರ ಮೂಲಕ ಜನವನ್ನ ದಿಕ್ತಪ್ಪಿಸ್ತಾರೆ. ನಾವು ಯಾವುದೇ ಧರ್ಮ ರಕ್ಷಣೆಯ ಅವಶ್ಯಕತೆ ಜನರುಗಳಿಗೆ ಇಲ್ಲ. ಯಾವುದೇ ಧರ್ಮ ನಾಶ ಆಗಲಿಲ್ಲ ಇಲ್ಲಿ ತನಕ. ಈ ಜಗತ್ತಿನ ಅತಿ ಪುರಾತನ ಧರ್ಮವಾದ ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಇದರ ರಕ್ಷಣೆ ಯಾವ ಜನಗಳು ಮಾಡಬೇಕು ಅಂತ ಇಲ್ಲ. ಧರ್ಮ ದೇವರ ಸೃಷ್ಟಿಯನ್ನು ನಂಬ್ಕೊಂಡಂತವ್ರು ನಾವು. ದೇವರು ಧರ್ಮವನ್ನು ಸೃಷ್ಟಿಸಿದ್ದಾನೆ, ದೇವರು ಧರ್ಮವನ್ನು ರಕ್ಷಿಸ್ತಾನೆ. ನಾವು ಧರ್ಮದಿಂದ ರಕ್ಷಣೆ, ದೇವರಿಂದ ನಾವು ನಮಗೋಸ್ಕರ ರಕ್ಷಣೆ ಬೇಡಬೇಕಾದಂತವ್ರು. ಆದ್ರೆ ಇವತ್ತು ಧರ್ಮ ರಕ್ಷಣೆ ಹೆಸರಿನಲ್ಲಿ ಜನರನ್ನ ಬೀದಿಗಿಳಿಸಿ ಕಚ್ಚಾಟವನ್ನ ಮಾಡಿಸ್ತಾರೆ. ಆ ಮೂಲಕ ಇವರು ಅಧಿಕಾರವನ್ನ ಪಡಿತಾರೆ, ಮತ್ತೆ ಜನರನ್ನ ಲೂಟಿ ಮಾಡ್ತಾರೆ. ಇವರೆಲ್ಲ ಒಂದೇ, ಶ್ರೀಮಂತರು ಇವರೆಲ್ಲ ಒಂದೇ, ರಾಜಕಾರಣಿಗಳು ಇವರೆಲ್ಲ ಒಂದೇ, ಎಲ್ಲ ಪಕ್ಷದ ರಾಜಕಾರಣಿಗಳು ಇವರು ಮೈತ್ರಿಕೂಟಗಳೇ. ಇವತ್ತು ಇಲ್ಲಿರ್ತಾರೆ, ನಾಳೆ ಎಲ್ಲ ಹೋಗ್ತಾರೆ. ಆದ್ರೆ ಜನ ಅಮಾಯಕ ಸಂಕಷ್ಟದಲ್ಲಿ ಇರಬೇಕಾದ್ರೆ ಮಾತಾಡ್ಲಿಕ್ಕೆ ಯಾರೂ ಇಲ್ಲ. ಇವತ್ತು ಎಡೆ ಪಕ್ಷಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ಆದ್ರೆ ಬೇರೆ ವಿರೋಧ ಪಕ್ಷಗಳು ಯಾವ್ದು ಮಾಡ್ತಾ ಇದೆ?
ಯಾವ ವಿಷಯದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ? ಯಾವುದಾವುದು ಅಧಿಕಾರಕ್ಕೋಸ್ಕರ ಪಾದಯಾತ್ರೆಗಳು ನಡೀತಾ ಇದೆ. ಆದ್ರೆ ನೈಜ ಸಮಸ್ಯೆ ಏನು? ಜನಗಳಿಗೆ ಬದುಕಿನ ಪ್ರಶ್ನೆಗಿಂತ ಯಾವುದು ದೊಡ್ಡದಲ್ಲ. ಇವತ್ತು ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಜನ ಕಷ್ಟಪಡ್ತಾ ಇದ್ದಾರೆ. ಒಂದೊಂದು ಕಡೆ ಬಾಡಿಗೆಗಳು ದಿನನಿತ್ಯ ಏರಿಕೆ ಮಾಡುವಂತ ಪ್ರವೃತ್ತಿ, ಬಾಡಿಗೆ ಏರಿಕೆ ಆಗಿದೆ, ಸಂಬಳ ಕಡಿಮೆ ಆಗಿದೆ. ಇವತ್ತು ಎಷ್ಟೋ ಮನೆಯಲ್ಲಿದೆ 6,000 8,000 ಬಾಡಿಗೆ ಮನೆಯಲ್ಲಿದ್ದಾರೆ. ಮಾಲೀಕ ಬಂದು ಮತ್ತು 1,000 2,000 ಜಾಸ್ತಿ ಮಾಡ್ತಾ ಇದ್ದಾನೆ. ಆದ್ರೆ ದುಡಿಮೆ ಕಡಿಮೆ ಇದೆ. ಹೊಟ್ಟೆಗೆ ಅನ್ನ ತಿಂದೇನೆ ಬಾಡಿಗೆಯ ದುಡ್ಡು ಎತ್ತಿಡುವಂತ ತಾಯಿಯಂದಿರಿದ್ದಾರೆ. ಆದ್ರೆ ಇದ್ರ ಬಗ್ಗೆ ಮಾತಾಡುವಂತವ್ರು ಯಾರೂ ಇಲ್ಲ. ವಿದ್ಯಾರ್ಥಿಗಳ ಶುಲ್ಕ ಕೊರೋನಾ ಬಂತು, ಶಾಲೆ ಬಂದಾಯ್ತು. ಆದ್ರೆ ಫೀಸ್ ಏನೋ ತೋರದೆ ಬಿಟ್ರೆ ಇವರು ಈ ಖಾಸಗಿ ಶಾಲೆಯವರು ಲಕ್ಷ ಲಕ್ಷ ಫೀಸ್ ಅನ್ನು ವಸೂಲಿ ಮಾಡಿದ್ರು. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಈ ಪಕ್ಷಗಳಿಗೆ ಯಾರು ತಯಾರಿಲ್ಲ. ಯಾವ ಪಕ್ಷಗಳು ತಯಾರಿಲ್ಲ. ಇವರು ಕಷ್ಟಪಟ್ಟು ಈ ತಂದೆ ತಾಯಿಗೆ ದುಡಿಮೆ ಇಲ್ಲ, 8-10 ತಿಂಗಳಿಂದ ದುಡಿಮೆ ಇಲ್ಲ. ಆದ್ರೆ ಶಾಲೆಗೆ 1 ಲಕ್ಷ ಫೀಸ್ ಕಟ್ಟಲೇಬೇಕು, 80,000 ಫೀಸ್ ಕಟ್ಟಲೇಬೇಕು. ಎಲ್ಲಿಂದ ಕಟ್ತಾರೆ? ಸಾಲ ಮಾಡಿನೇ ಕಟ್ಟಬೇಕು. ಸರ್ಕಾರ ಆ ಶಾಲೆಗಳಿಗೆ ನಿರ್ದೇಶನ ಕೊಡುವಂತ ಸ್ಥಿತಿಯಲ್ಲಿಲ್ಲ. ಆಸ್ಪತ್ರೆ, ಖಾಸಗಿ ಆಸ್ಪತ್ರೆ ಲೂಟಿ, ಕೋವಿಡ್ ಹೆಸರಿನಲ್ಲಿ ಲೂಟಿ ಮಾಡ್ತು. ಇವತ್ತು ಒಂದು ಕೊರೋನಾ ರಿಪೋರ್ಟ್ಗೆ 800 ರೂಪಾಯಿ ಇಲ್ಲಿನ ಮೆಡಿಕಲ್ ಕಾಲೇಜುಗಳು ತೆಗಿತಾ ಇದೆ. ಮಾತಾಡುವಂತರಿಲ್ಲ. ಈ ಉಳ್ಳಾಲ ವ್ಯಾಪ್ತಿ ಇಲ್ಲಿನ ಶಾಸಕರು, ಆರೋಗ್ಯ ಸಚಿವರಾದಂತವ್ರು ಇಲ್ಲಿ ಸರ್ಕಾರಿ ಆಸ್ಪತ್ರೆ ಬರಬೇಕಾಗಿತ್ತು. ಆದ್ರೆ ಇವತ್ತು ಇರುವಂತದ್ದು ಯಾರು? ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳು, ಮೆಡಿಕಲ್ ಕಾಲೇಜ್ನವರು. ಅಲ್ಲಿ ನಮ್ಮ ಮಕ್ಕಳು ಕಲಿಯೋದಕ್ಕಂತೂ ಸಾಧ್ಯ ಇಲ್ಲ. 80 ಲಕ್ಷದಿಂದ 1 ಕೋಟಿ ರೂಪಾಯಿ ಫೀಸು. ಆಸ್ಪತ್ರೆಗೆ ಹೋದ್ರೆ ಅಲ್ಲೂ ಲೂಟಿ. ಇದ್ರ ವಿರುದ್ಧ ಮಾತಾಡಬೇಕಾದಂತವ್ರು ಆದ್ರು. ಎಡಪಕ್ಷಗಳು ವಿರೋಧ ಹೋರಾಟವನ್ನು ಮಾಡ್ತಾನೆ ಬಂದಿದೆ. ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಇರಬಹುದು, ನಮ್ಮ ಪಕ್ಷದ ಕಾರ್ಯಕರ್ತರ ಸಂಖ್ಯೆ ಕಡಿಮೆ ಇರಬಹುದು, ನಮಗೆ ಈ ಪ್ರದೇಶದಲ್ಲಿ ಅಧಿಕಾರ ಸಿಗಲು ಸುಮಾರು ಸಮಯ ಆಗಿರ್ಬೋದು. ಆದ್ರೆ ನಮ್ಮ ಬದ್ಧತೆ ಕಡಿಮೆ ಆಗಿಲ್ಲ, ನಮ್ಮ ನೈತಿಕತೆ ಕಡಿಮೆ ಆಗಿಲ್ಲ. ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾನೆ ಇದ್ದೇವೆ, ಇನ್ನು ಮುಂದೇನು ಮಾಡ್ತೇವೆ. ನೀವು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರೆ ನಾವು ಸುಮ್ಮನೆ ಕೂರಲ್ಲ, ಜನ ಸುಮ್ಮನೆ ಕೂತಿರ್ಬೋದು. ಇವತ್ತು 100 ರೂಪಾಯಿ ಪೆಟ್ರೋಲ್ ಹಾಕೊಂಡು ಜನ ಹೋಗ್ಬೇಕಾದ್ರೂ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇಲ್ಲ. ಮೊನ್ನೆ ಯಾರೋ ಒಬ್ಬ ಅಂಧಭಕ್ತ ಹೇಳ್ತಾ ಇದ್ದಾನೆ, ನಾನು 50 ರೂಪಾಯಿ ಇದ್ದಾಗಲೂ 100 ರೂಪಾಯಿನ ಪೆಟ್ರೋಲ್ ಮಾಡ್ತಾ ಇದ್ದೆ, ಈಗಲೂ 100 ರೂಪಾಯಿ ಆಗ್ತಾ ಇದ್ದೀನಿ ಅಂತ. ಅವನಿಗೆ ಪೆಟ್ರೋಲ್ ಮೈಲೇಜ್ ಕಡಿಮೆ ಆಗ್ತಾ ತಲೆಗೋಗ್ತಾ ಇಲ್ಲ. ಇಂಥ ಅಂಧಭಕ್ತ ಈ ಸರ್ಕಾರವನ್ನ ತಂದಂತವ್ರು. ಇದರ ವಿರುದ್ಧ ಮಾತಾಡಲೇಬೇಕಾಗಿದೆ. ಇವತ್ತು ಗ್ಯಾಸ್ ಬರಬೇಕಾದ್ರೆ ಮನೆಯಲ್ಲಿ ಕೊಡ್ಲಿಕ್ಕೆ ದುಡ್ಡಿಲ್ಲದೆ ಕಷ್ಟಪಡುವಂತವ್ರು ಬೇಕಾದಷ್ಟು ಜನ ಇದ್ದಾರೆ. ಯಾವ ರೀತಿ ಬದುಕು ಸಾಗ್ತಾ ಇದೆ ಅಂತ ಬಂದು ನೋಡ್ಲಿ, ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ಕೂಲಿ ಕಾರ್ಮಿಕರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಕಟ್ಟಡ ಕಾರ್ಮಿಕರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಒಂದು ಕಡೆ ಮರಳಿಲ್ಲ, ಇನ್ನೊಂದು ಕಡೆ ಕೆಂಪು ಕಲ್ಲು ಸಿಗ್ತಾ ಇಲ್ಲ. ಕೆಂಪು ಕಲ್ಲು ಯಾರಾದ್ರೂ ತೆಗಿತಾ ಇದ್ರೆ ಅವ್ರ ಮೇಲೆ ಕಾನೂನುಗಳು, ದೌರ್ಜನ್ಯಗಳು, ಗಣಿ ಇಲಾಖೆಯ ದೌರ್ಜನ್ಯಗಳು. ಸಾಂಪ್ರದಾಯಿಕ ಮರಳುಗಾರಿಕೆಗೆ ಅವಕಾಶ ಕೊಡಲ್ಲ. ಇವರಿಗೆ ಬೇಕಾದಲ್ಲಿ ಜೆಸಿಬಿಗಳನ್ನು ತಗೊಂಡೋಗಿ ಮರಳು ತೆಗೆಯುವಂತಹ ಪ್ರಕ್ರಿಯೆಗಳು, ಕೇರಳಕ್ಕೆ ಸಾಗಿಸುವಂತಹ ಪ್ರಕ್ರಿಯೆಗಳು. ಇದರ ಬಗ್ಗೆ ಮಾತಾಡಲೇಬೇಕಾಗಿದೆ. ಯಾವತ್ತು ಎಡಪಕ್ಷಗಳು ದುಡಿಯುವ ವರ್ಗದ ಜನರ ಪರವಾಗಿ ನಿಂತಂತವ್ರು ನಾವು ನಿಲ್ತೇವೆ. ಇವತ್ತು ಏನು ದೆಹಲಿಯಲ್ಲಿ ರೈತರ ದೊಡ್ಡ ಪ್ರತಿಭಟನೆ ನಡೆದಿದೆ, ಅದರ ಹಿಂದೆ ಯಾರಿದ್ದಾರೆ ಅಂತ ನೀವು ನೋಡಿ. ಇರುವಂತವ್ರು ಇವರೇ, ಎಡಪಕ್ಷಗಳೇ, ಇದೇ ಕಮ್ಯುನಿಸ್ಟ್ ಪಕ್ಷದವರೇ. ಅಷ್ಟು ದೊಡ್ಡ ರೈತರ ಪ್ರತಿಭಟನೆಯ ಹಿಂದೆ ನಿಂತು ಅದನ್ನ ಮುನ್ನಡೆಸುತ್ತಿರುವಂತವರು ಆಲ್ ಇಂಡಿಯಾ ಕಿಸಾನ್ ಸಭಾ, ಅಖಿಲ ಭಾರತ ಕಿಸಾನ್ ಸಭಾದ ಹನನ್ ಮುಲ್ಲಾ ಅಲ್ಲೇ ಠಿಕಾಣಿ ಹೂಡಿ ಈ ರೈತ ಚಳವಳಿಯನ್ನ ಮುನ್ನಡೆಸ್ತಾ ಇದ್ದಾರೆ. ಯಾವ ಉದ್ದೇಶಕ್ಕಾಗಿ? ರೈತರು ಏನು ಈ ಕಾನೂನನ್ನ ಕೇಳಿದ್ರ? ಕಾರ್ಪೊರೇಟ್ ರೈತರ ಪರವಾದಂತ ಮೋದಿ ಸರ್ಕಾರದ ಈ ಕಾನೂನಿನ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇರುವಂತದ್ದು. ಎಪಿಎಂಸಿಯನ್ನು ರದ್ದು ಮಾಡುವಂತ ಕಾಯ್ದೆಯ ವಿರುದ್ಧ ಹೋರಾಟ ಮಾಡ್ತಿರುವಂತದ್ದು. ಕನಿಷ್ಠ ಬೆಂಬಲ ಬೆಲೆ ಕೊಡದೇ ಇರುವಂತಹ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿರುವಂತವ್ರು. ನೀವು ಆ ರೈತ ಹೋರಾಟವನ್ನ ಏನಂತ ಕರೆದ್ರಿ? ಖಾಲಿಸ್ತಾನಿಗಳು ಅಂದ್ರಿ. ಪಂಜಾಬ್ನವರನ್ನ ಖಾಲಿಸ್ತಾನಿಗಳು ಅಂತ ಕರೆದ್ರಿ. ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಸೈನಿಕರು ಯಾರಾದ್ರೂ ಇದ್ರೆ ಅದು ಪಂಜಾಬ್ನ ನಮ್ಮ ಸಿಖ್ ಸಹೋದರರು. ಸಿಖ್ಗಳು ಇವತ್ತು ಯಾರಾದ್ರೂ ಹುತಾತ್ಮರಾದಂತಹ ಈ ರಾಷ್ಟ್ರಧ್ವಜವನ್ನು ಸುತ್ತಿಕೊಂಡಂತಹ ಸೈನಿಕರ ಮೃತದೇಹಗಳು ಯಾವ ರಾಜ್ಯಕ್ಕೆ ಹೆಚ್ಚಾಗಿ ಹೋಗುದಂತ ನೋಡಿದ್ರೆ ಅದು ಪಂಜಾಬಿಗೆ. ಇಲ್ಲಿನ ಇವರು ಏನು ನಾಗಪುರ RSS ನ ಕೇಂದ್ರ ಕಚೇರಿಗೆ ಮೃತದೇಹಗಳು ಹೋಗೋದಿಲ್ಲ. ಅದೇ ಸಿಖ್ಖರು ಇವತ್ತು ದೇಶ ಪ್ರೇಮದ ಪಾಠವನ್ನ ಈ ದೇಶಕ್ಕೆ ಹೇಳ್ಕೊಟ್ಟಂತವ್ರು, ಶೌರ್ಯದ ಇತಿಹಾಸವನ್ನ ಈ ದೇಶದ ನಮ್ಮ ಮಕ್ಕಳಿಗೆ ತೋರಿಸ್ಕೊಟ್ಟಂತವ್ರು. ಇವರನ್ನ ನೀವು ರೈತ ಚಳವಳಿಯ ಹಿನ್ನೆಲೆಯಲ್ಲಿ ಖಾಲಿಸ್ತಾನಿಗಳು ಅಂದ್ರಿ. ಕಾರ್ಮಿಕರ ಪರವಾಗಿ ಮಾತಾಡಿದಂತವ್ರನ್ನ ಅರ್ಬನ್ ನಕ್ಸಲೈಟ್ಗಳು ಅಂದ್ರಿ. ವಿದ್ಯಾರ್ಥಿಗಳ ಪರವಾಗಿ ಮಾತಾಡಿದಂತವ್ರನ್ನ ತುಕಡೆ ಗ್ಯಾಂಗ್ ಅಂದ್ರಿ. ಪೌರತ್ವ ಕಾಯ್ದೆ ತರಬೇಡಿ, ಈ ದೇಶದ ಮಣ್ಣಿನ ಮಕ್ಕಳು ಎಲ್ಲ ನಮ್ಮ ಒಡ ಹುಟ್ಟಿದ ಸಹೋದರರು ಅಂದಾಗ ಅವ್ರನ್ನ ನೀವು ಜಿಹಾದಿಗಳು ಅಂದ್ರಿ. ನಾಚಿಕೆ ಆಗಬೇಕು ನಿಮಗೆ. ಯಾರು ನಿಮ್ಮನ್ನ ವಿರೋಧಿಸುತ್ತಿದ್ದಾರೆ ಅವರನ್ನ ನೀವು ಜಿಹಾದಿಗಳು, ಅರ್ಬನ್ ನಕ್ಸಲೈಟ್ರು ಅಂತ ಹೇಳಿ ಈ ಜನರನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನದ ವಿರುದ್ಧವೇ ನಾವು ಹೋರಾಟ ಮಾಡುವಂತದ್ದು. ಎಡಪಕ್ಷಗಳು ಯಾವತ್ತು ದೇಶ ಪ್ರೇಮದ ಪರವಾಗಿರುವಂತವರು, ನೈಜ ದೇಶ ಪ್ರೇಮಿಗಳ ಪಕ್ಷ ಇವತ್ತು ಯಾವುದಾದಿದ್ರೆ ಅದು ಭಾರತೀಯ ಕಮ್ಯುನಿಸ್ಟ್ ಪಕ್ಷ. ಸ್ವಾತಂತ್ರ್ಯ ಪೂರ್ವದಲ್ಲೂ ಈ ದೇಶಕ್ಕಾಗಿ ಹೋರಾಡಿದಂತಹ ಪಕ್ಷ, ಭಗತ್ ಸಿಂಗರ ಆದರ್ಶವನ್ನು ಮುನ್ನಡೆಸುವಂತಹ ಪಕ್ಷ, ಅಶ್ಫಾಕುಲ್ಲಾ ಖಾನ್ರ ಆದರ್ಶವನ್ನು ಮುನ್ನಡೆಸುವಂತಹ ಪಕ್ಷ. ನಿಮ್ಮ ರೀತಿ ಸಾರಿ ಬರೆದು ಕೊಟ್ಟಂತಹ ಸಾವರ್ಕರ್ ಅನುಯಾಯಿಗಳಲ್ಲ ನಾವು.
ನೀವು ನಮಗೆ ನೈಜತೆಯ ದೇಶಭಕ್ತಿಯ ಪಾಠವನ್ನು ಹೇಳ್ಕೊಳ್ಬೇಕಾಗಿಲ್ಲ. ನಾವು ಈ ದೇಶದ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ನಿಮ್ಮ ಪಕ್ಷ ಇವತ್ತಿರ್ಬೋದು, ನಿಮ್ಮ ಪ್ರಧಾನಿ ಇವತ್ತಿರ್ಬೋದು, ಆದ್ರೆ ಪಕ್ಷ ಮತ್ತು ಪ್ರಧಾನಿ ದೇಶವಲ್ಲ. ದೇಶ ಅನ್ನೋದು ಇಲ್ಲಿನ ಭೂಪ್ರದೇಶ, ಇಲ್ಲಿನ ಇಡೀ ಮಾನವ ಜನಾಂಗ, ಇಲ್ಲಿನ ಸೌಹಾರ್ದ ಪರಂಪರೆ, ಇಲ್ಲಿನ ಜಾತ್ಯತೀತ ಸಿದ್ಧಾಂತ, ಇಲ್ಲಿನ ಸಂವಿಧಾನ. ಇದನ್ನ ಅರ್ಥ ಮಾಡಿಕೊಂಡು ಈ ದೇಶವನ್ನ ಮುನ್ನಡೆಸಬೇಕಾಗಿದೆ. ನೀವು ದೇಶದ ಜನರ ಮೇಲೆ ದೌರ್ಜನ್ಯವನ್ನ ಮಾಡ್ತಾ, ದೇಶದ ಯುವಜನತೆಗೆ ಕೆಲಸ ಇಲ್ಲದೆ ಮಾಡ್ತಾ, ದೇಶದ ವಿದ್ಯಾರ್ಥಿಗಳಿಗೆ ಅತಿ ಶುಲ್ಕವನ್ನು ವಸೂಲಿ ಮಾಡ್ತಾ, ದೇಶದ ಕಾರ್ಮಿಕರ ಮೇಲೆ ದೌರ್ಜನ್ಯವನ್ನ ಮಾಡ್ತಾ, ರೈತರ ಮೇಲೆ ದೌರ್ಜನ್ಯವನ್ನ ಮಾಡ್ತಾ, ನಾನು ಅಚ್ಚೆ ತಿನ್ ಕೊಡ್ತೇನೆ, ಈ ದೇಶವನ್ನ ವಿಶ್ವಗುರು ಮಾಡ್ತೇನೆ ಅಂದ್ರೆ ಅದನ್ನು ವಿಶ್ವಗುರು ಅಲ್ಲ, ಅದು ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನ ಜನ ನೋಡಿದ್ದಾರೆ. ಅದಾನಿ ಅಂಬಾನಿಯನ್ನ ಉದ್ಧಾರ ಮಾಡೋದು ದೇಶ ಪ್ರೇಮ ಅಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಪಕ್ಷದ ಮೇಲೆ, ವ್ಯಕ್ತಿಯ ಮೇಲಿನ ಅಂಧಾಭಿಮಾನವನ್ನು ನಾವು ಬಿಡಬೇಕಾಗಿದೆ. ಮೋದಿ ಇವತ್ತು ಬರ್ಬೋದು, ನಾಳೆ ಹೋಗಬಹುದು, ಆದ್ರೆ ದೇಶ ಶಾಶ್ವತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ರಾಷ್ಟ್ರ ಧರ್ಮ ಅನ್ನೋದಿದೆ, ನಮ್ಮ ಧರ್ಮ ಇದು. ರಾಷ್ಟ್ರ ಪ್ರೇಮ, ರಾಷ್ಟ್ರ ಧರ್ಮ ಅನ್ನೋದೊಂದಿದೆ. ಆ ಧರ್ಮವನ್ನು ನಾವು ಕಲಿಬೇಕಾಗಿದೆ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ, ರಾಷ್ಟ್ರದ ಪರವಾಗಿ ಧ್ವನಿ ಎತ್ತಬೇಕಾಗಿದೆ. ಇವತ್ತು ಬೆಲೆ ಏರಿಕೆಯ ವಿರುದ್ಧ ಧ್ವನಿ ಎತ್ತಬೇಕಾದ್ರೆ ಅದುವೇ ರಾಷ್ಟ್ರ ಪ್ರೇಮ. ಅಡಿಗೆ ಬೆಲೆ ಏರಿಕೆ ವಿರುದ್ಧ ಧ್ವನಿ ಎತ್ತಿದ್ರೆ ಅದುವೇ ರಾಷ್ಟ್ರ ಪ್ರೇಮ. ಯುವಜನರಿಗೆ ಯಾಕೆ ಕೆಲಸ ಇಲ್ಲ? ಇಲ್ಲಿನ ತುಳುನಾಡಿನಲ್ಲಿ ಬೇಕಾದಷ್ಟು ಕಾರ್ಖಾನೆಗಳು ಬಂತು, ಯಾಕೆ ಸ್ಥಳೀಯರಿಗೆ ಕೆಲಸ ಸಿಗ್ತಾ ಇಲ್ಲ? ಇಲ್ಲಿನ ಜನರು ಮುಂಬೈಗೆ ಹೋಗಿ ದುಡಿತಾ ಇದ್ರು, ವಿದೇಶ ಸೌದಿ ಅರೇಬಿಯಾ ದುಬೈಗಳಿಗೆ ಹೋಗಿ ದುಡಿತಾ ಇದ್ರು. ಇವತ್ತು ಅಲ್ಲೂ ದುಡಿಮೆ ಇಲ್ಲ, ಎಲ್ಲ ಬಂದು ಊರಲ್ಲಿದ್ದಾರೆ, ಮೀನ್ ಮಾಡ್ತಾ ಇದ್ದಾರೆ. ನೀವು ಪಂಪಲ್ನಿಂದ ಬನ್ನಿ ತೊಕ್ಕೋಟುವರೆಗೆ ಎಷ್ಟು ಜನ ರೋಡ್ ಸೈಡ್ ಅಲ್ಲಿ ನಿಂತ್ಕೊಂಡು ಮೀನ್ ಮಾಡ್ತಾರೆ, ಎಷ್ಟು ಜನ ರೋಡ್ ಸೈಡ್ ಅಲ್ಲಿ ನಿಂತ್ಕೊಂಡು ಫ್ರೂಟ್ಗಳನ್ನ ಮಾಡ್ತಾರೆ ಅಂತ ನೋಡಿ. ದುಡಿಮೆ ಇಲ್ಲ. ಇಲ್ಲೇ ಇದೇ ಮುಂದುಗಡೆ ಅಂಗಡಿ ಇದೆ, 6 ಅಂಗಡಿಗಳು ಬಾಗಿಲು ಹಾಕಿದೆ. ಇವ್ರಿಗೇನಾದ್ರೂ ಬಾಡಿಗೆ ಕಮ್ಮಿ ಮಾಡಿದಾರಾ? ಇಲ್ಲ. ಇವರಿಗೆ ವ್ಯಾಪಾರಗಳಿಲ್ಲ. ಇದರ ಪರವಾಗಿ ಇದನ್ನ ಕೇಳಿದ್ರೆ ನೀವು ಬೇರೆನೇ ಹೇಳ್ತೀರಿ. ಅದರ ಮಧ್ಯೆ ಬೇರೆ ದೊಡ್ಡ ದೊಡ್ಡ ಮಾಲ್ಗಳನ್ನ ತಂದು ಇಲ್ಲಿ ಇವರ ವ್ಯಾಪಾರಕ್ಕೆ ಮತ್ತೆ ಅಡ್ಡಗಾಲಾಗ್ತೀರಿ. ಇದನ್ನೆಲ್ಲ ಪ್ರಶ್ನಿಸಬೇಕಾಗಿದೆ. ಯುವಜನತೆಯ ಉದ್ಯೋಗದ ಬಗ್ಗೆ ಪ್ರಶ್ನಿಸಬೇಕಾಗಿದೆ. ಇವತ್ತು ಯುವಜನರ ಉದ್ಯೋಗ ಇಲ್ಲ, ಆದ್ರೆ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಅದ್ರ ಜೊತೆ ಈ ಖಾಸಗಿ ಫೈನಾನ್ಸ್ಗಳು, ಬಜಾಜ್ನಂತ ಫೈನಾನ್ಸ್ಗಳು, ಮತ್ತೆ ಏನು ಈ ಮೈಕ್ರೋ ಫೈನಾನ್ಸ್ಗಳು, ಅವರೇನೋ ಬಡ್ಡಿ ಕಡಿಮೆ ಮಾಡಲಿಲ್ಲ. ಒಂದು ಕಂತು ಡ್ಯೂ ಆದ್ರೆ 500 ರೂಪಾಯಿ ವಸೂಲಿ, ಒಂದು ಕಂತು ಡ್ಯೂ ಆದ್ರೆ 500 ರೂಪಾಯಿ ಫೈನು, 2 ಕಂತು ಡ್ಯೂ ಆದ್ರೆ ಮನೆಗೆ ಬಂದು ಬೆದರಿಕೆ, ಹೆಂಡತಿ ಮಕ್ಕಳಿಗೆ ಅವ್ಯಾಚ ಶಬ್ದ ಬಳಕೆ. ಕೊರೋನಾ ಸಂಕಷ್ಟ ಸಾಲದಲ್ಲಿ ನೀವೇನನ್ನೆಲ್ಲ ಹೇಳಿದ್ರಿ? ಬ್ಯಾಂಕಿನಿಂದ ವಿನಾಯಿತಿ ಕೊಡಿಸ್ತೇವೆ, 20 ಲಕ್ಷದ ಪ್ಯಾಕೇಜ್ ಕೊಡ್ತೇವೆ ಅಂದ್ರಲ್ಲ, 20 ಲಕ್ಷ ಕೊಟ್ಟಿದ್ದು ಎಲ್ಲಾಯ್ತು? ಇವತ್ತು ಎಷ್ಟು ಜನ ಸಂಕಷ್ಟದಲ್ಲಿ ಕಷ್ಟಪಡ್ತಾ ಇದ್ದಾರೆ, ಎಷ್ಟು ಜನ ಉದ್ಯಮಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾಗಿದೆ. ಈ ನೀತಿಗಳನ್ನು ವಿರೋಧಿಸಿ, ಇಂತಹ ನಿಮ್ಮ ಜನವಿರೋಧಿ ನೀತಿಗಳನ್ನ ವಿರೋಧಿಸಿ ನಾವು ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈ ಪ್ರತಿಭಟನೆ ಇಲ್ಲಿಗೆ ಮುಕ್ತಾಯವಾಗೋದಿಲ್ಲ. ಮುಂದಿನ ದಿನಗಳಲ್ಲೂ ನಿಮ್ಮ ಸರ್ಕಾರ ಜನವಿರೋಧಿ ನೀತಿಗಳನ್ನ ಕೈ ಬಿಡುವುದರವರೆಗೂ, ಮತ್ತೊಂದು ಹಿರಿಯರು ಹೇಳ್ತಾರೆ, ಈ ಪ್ರಜಾಪ್ರಭುತ್ವದಲ್ಲಿ ಜನಾಭಿಪ್ರಾಯದ ಮೂಲಕವೇ ಸರ್ಕಾರ ರೂಪುಗೊಳ್ಳುವಂಥದ್ದು, ಜನಾಭಿಪ್ರಾಯದ ಮೂಲಕವೇ ಸರ್ಕಾರ ಬಿದ್ದು ಹೋಗುವಂಥದ್ದು. ಜನಾಭಿಪ್ರಾಯವನ್ನು ರೂಪಿಸಿ ನಿಮ್ಮ ಈ ಜನವಿರೋಧಿ ಸರ್ಕಾರವನ್ನು ಬೀಳಿಸುವವರೆಗೂ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಇನ್ಕಿಲಾಬ್ ಜಿಂದಾಬಾದ್. ತೊಕ್ಕೋಟು ಪ್ರದೇಶದ ಮಹಾಜನ ಬಂಧುಲೆ, ಕೇಂದ್ರ ಸರ್ಕಾರದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅಂತೆಯೇ ದಿನ ಬಳಕೆದ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಮಂತದ್ದು ಜನಸಾಮಾನ್ಯರನ್ನು ಬೀದಿಗೆ ತಳ್ಳುದು, ಕಾರ್ಪೊರೇಟ್ ಸಂಸ್ಥೆಗಳನ್ನು ಅಭಿವೃದ್ಧಿ ಮನ್ಪುನಂಚಿನ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗೆ ವಿರುದ್ಧವಾದ CPM ಪಕ್ಷ ದೇಶದಾದ್ಯಂತ ತಾರೀಕು 22/2/2025 ಮಾರ್ಚ್ 2 ತಾರೀಕು ಮುಟ್ಟ ನಡಪುನಂಚಿನ ಈ ಹೋರಾಟದ ಭಾಗವಾದ ಎಂಕಲು ತೊಕ್ಕೋಟು ಪ್ರದೇಶಗಳು CPM ಪಕ್ಷ ಉಳ್ಳಾಳ ವಲಯದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳದ. ಈ ಕಾರ್ಯಕ್ರಮಕ್ಕೂ ಎಂಕಲೊಟ್ಟಿಗೆ ಬರ್ತದೆ, ಎಂಕಲನೊಟ್ಟಿಗೆ ಪಾತೆರ್ನ CPM ಪಕ್ಷ ರಾಜ್ಯ ಸಮಿತಿ ಸದಸ್ಯರು ಅಂಚನೆ ಜಿಲ್ಲಾ ಮುಖಂಡರಾಯಿನ ಕಾಮ್ರೇಡ್ ಬಾಲಕೃಷ್ಣ ಶೆಟ್ಟಿ ಅರಿಗಿಯಾನು CPM ಪಕ್ಷ ಉಳ್ಳಾಳ ವಲಯದ ಪರವಾದ ಧನ್ಯವಾದ ಕೊಡ್ಪೆ. ಅಂಚನೆ CPM ಪಕ್ಷ ಉಳ್ಳಾಳ ವಲಯದ ಕಾರ್ಯದರ್ಶಿ ಕಾಮ್ರೇಡ್ ಕೃಷ್ಣಪ್ಪ ಸಾಲಿಯನ್ ನಮ್ಮನ್ನುದ್ದೇಶಿಸಿ ಪಾತೆರ್ದೇರು ಅರೆಗ್ಲಾ ಯಾನು ಧನ್ಯವಾದ ಕೊಡ್ಪೆ. ಅಂಚನೆ ಸಭೆನ ಸ್ವಾಗತ ಮಂತದ ಪಾತೆರ್ನಂಚಿನ ಜಿಲ್ಲಾ ಸಮಿತಿ ಸದಸ್ಯರಾಯಿನ ಕಾಮ್ರೇಡ್ ಪದ್ಮಾವತಿ ಶೆಟ್ಟಿ ಅರೆಗ್ಲಾ ಧನ್ಯವಾದ ಕೊರ್ಪೆ. ಅಂಚನೆ ಜಿಲ್ಲಾ ಸಮಿತಿ ಸದಸ್ಯರಾಯಿನ ಕಾಮ್ರೇಡ್ ಜಯಂತ್ ನಾಯಕ್ ಅರೆಗ್ಲಾ ಧನ್ಯವಾದ ಕೊರ್ಪೆ. ಅಂಚನೆ DYFIದ ಮುಖಂಡರಾಯಿನ ಉಳ್ಳಾಳ ವಲಯದ ಅಧ್ಯಕ್ಷರಾಯಿನ ಅಶ್ರಫ್ KC ರೋಡ್ ಮೇರೆಗ್ಲಾ ಧನ್ಯವಾದ ಕೊರ್ಪೆ. ಅಂಚನೆ CPM ಪಕ್ಷ ಉಳ್ಳಾಳ ವಲಯ ಸಮಿತಿ ಸದಸ್ಯರಾಯಿನ ನಾರಾಯಣ ತಲಪಾಡಿ, ಸುಂದರ ಕೊಂಪಳ, ಜಯಂತ ಅಂಬ್ಲಮೊಗರು, ಜನಾರ್ದನ್ ಕುತ್ತಾರ್, ಚಂದ್ರಾಸ್ ಪಿಲಾರ್, ಅಶೋಕ್ ಶೆಟ್ಟಿ, ರೋಹಿದಾಸ್ ಭಟ್ನಗರ. ಅಂಚನೆ CPM ಪಕ್ಷದ ಮಾತಾ ಕಾರ್ಯಕರ್ತೆಯರಿಲ್ಲ ಈ ಸಂಜು ಪಿಲಾರ್. ಅಂಚನೆ CPM ಪಕ್ಷದ ಮಾತಾ ಕಾರ್ಯಕರ್ತೆಯರಿಲ್ಲ ಅಂಚನೆ ಈ ಕಾರ್ಯಕ್ರಮಕ್ಕೂ ಬರ್ತೀನಿ ಅಂಚಿನ ಮಾಧ್ಯಮ ಸದಸ್ಯರಿಲ್ಲ ಯಾನೆ ಧನ್ಯವಾದ ಕೊಡ್ದು ಈ ಕಾರ್ಯಕ್ರಮವನ್ನು ಇಡೆಗೆ ಮುಕ್ತಾಯ ಮಾಡ್ತಾರೆ. ಮಾಧ್ಯಮ ಮಿತ್ರದಾರಿಲ್ಲ ಧನ್ಯವಾದ ಕೊಡ್ದು ಈ ಸಭೆ ಇಡೆಗೆ ಮುಕ್ತಾಯ ಮಾಡ್ತಾರೆ.